ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕುಡ್ಲಾ ಪಡೀಲ್ದ ಪ್ರಜಾಸೌಧ ಜಿಲ್ಲಾಧಿಕಾರಿ ಕಾರ್ಯಾಲಯದ ಸಭಾಂಗಣಡು ಬುಧವಾರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆತಡು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಗುರ್ಕಾರ್ಮೆ ವಹಿಸಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಗುರ್ಕಾರ್ಮೆಡ್ ಬುಧವಾರ ಕುಡ್ಲಾ ಪಡೀಲ್ದ ಪ್ರಜಾಸೌಧದ ಜಿಲ್ಲಾಧಿಕಾರಿ ಸಭಾಂಗಣಡು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ ಅಟ್ಟಣೆ ಮಲ್ತದಿತ್ತರು. ಮಂತ್ರಿ ದಿನೇಶ್ ಗುಂಡೂರಾವ್ ಸಭೆಟ್ ಪಾತಿರ್ದು ಮರಿಯಾಲಡು ನಡಪುನ ಓವೇ ನಷ್ಟ ಬೊಡ್ಚಾಂದಿ ಸಂಗತಿ ನಡತಿನ ಬೇರಿಕೆ ತುರ್ತು ಗುಮನ ಕೊರ್ದು ಕಾರ್ಯಗು ಜಪ್ಪಡು ಪ್ರಕೃತಿ ಮುನಿಯುನೇಕು ಕೊರ್ಪುನ ಪರಿಹಾರ ಪಣವು ಪಟ್ಟರೆ ಒವ್ವೇ ಕಾರಣ ಪನಿಯರೆ ಬಲ್ಲಿ ಅಪಾಯದ ಅರುಟುಪ್ಪುನ ಪರತ್ ಸಂಕೊಲೆಡ್ ಗಾಡಿಲು ಪೋಯರೆ ಯೋಗ್ಯನಾಂದ್ ಎಡೇನ ತೆರಿ ನಕ್ಲಿಡ್ದು ವರದಿ ತಯಾರು ಮಲ್ಪೊಡು ಪರಿಹಾರ ಕಾಸು ಪಟ್ಟುನೇನು ವಾ ಮಾತ್ರೊಗ್ಲ ಜೇಂಕಾಯರೆ ಬಲ್ಲಿ ನಷ್ಟ ಕಷ್ಟದ ಪೊರ್ತುಡು ಗುಮನ ಕೊರ್ಜಿಂಡ ಕಠಿಣ ಕ್ರಮ ಆದಿತ್ತನುಂದು ಮಂತ್ರಿಯರು ಜಾಗ್ರತೆ ಪಂಡೇರು. ಕರಿನ ವರ್ಷ ಭೂಮಿ ಬಾಯಿ ಬುಡ್ನ ಗುಡ್ಡೆ ಬಿಚ್ಚಿನ ಜರಿದಿನಂಚಿನ ಜಾಗಿಡ್ ಈ ವರ್ಷ ದುಂಬತ್ತ ಜಾಗ್ರತೆ ವಹಿಸರೆ ಅಧಿಕಾರಿಲು ಕ್ರಮದಿತ್ತು ನುಡಿತ್ತಡು. ದಾಲ ಆಯಮುಕ್ಕ ಲಕ್ಕುನ ಬದಲು ದುಂಬೆ ಸರಿಯೈನ ಕ್ರಮ ದಿತ್ತನುಡು. ಜಿಲ್ಲಾ ಬೊಕ್ಕ ತಾಲೂಕು ನಿಯಂತ್ರಣ ಕೋಣೆಲು ದಿನತ 24 ಗಂಟೆಲ ಸೇವೆಗೆ ತಿಕ್ಕುನಂಚ ತೂವನುಡೊಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಪಂಡೇರು. ಕೆತ್ತಿಕಲ್ಲು ಸೇರ್ದು ಅಪಾಯಡುಪ್ಪುನ ಜಾಗೆ ಗುಡ್ಡೆ ಜಾಗೆಲಿನ ಬಗೆಟು ಕಣ್ಣು ದಿವಡುಂದು ದಿನೇಶ್ ಗುಂಡೂರಾವ್ ಸೂಚನೆ ಕೊರಿಯರು. ವರ್ಗಾಯಿನ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಕೆ, ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್, ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಸಭೆಟು ಪಾಲ್ಗೊಳ್ಳುತ್ತಿದ್ದರು. ನಮಗೆ ಅತಿ ಹೆಚ್ಚಿನ ಮಳೆ ಇಲ್ಲಿ ಆಗ್ತಾ ಇರುವಂಥದ್ದು ಮತ್ತು ಅದರಿಂದ ಆಗಿರ್ತಕ್ಕಂಥ ಏನು ಸಮಸ್ಯೆಗಳು ತೊಂದರೆಗಳು ಇವೆಲ್ಲ ಕೂಡ ಸ್ವಲ್ಪ ರಿವ್ಯೂ ಮಾಡಿ ಇದುವರೆಗೂ ಏನೇನು ಮಾಡಿದ್ದೀರಾ ಮತ್ತು ಮುಂದೆ ಇನ್ನು ಏನು ಮಾಡಬೇಕಾಗ್ತದೆ ಮತ್ತು ಬೇರೆ ಏನು ಸಮಸ್ಯೆ ಏನಿದೆ ಸರ್ಕಾರ ಮಟ್ಟದಲ್ಲಿ ಏನಾದರೂ ಇನ್ನೇನು ಆಗಬೇಕಾಗಿದೆ ಅಥವಾ ಆಡಳಿತ ಮಟ್ಟದಲ್ಲಿ ಇನ್ನೇನಾದರೂ ಆಗಬೇಕಾಗಿದೆ ಅದ್ರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡೋಣ ಅಂತ. ಈಗ ಎಲ್ಲ ಮೇಂಟೈನ್ ಆಗ್ತಾ ಇದೆ. ಸೋಫಾ ರಿಲೀಫ್ ಮೆಜರ್ಸ್ ಆಗಿದೆ, ಪೇಮೆಂಟ್ ಆಗಿದೆ, ಆ್ಯಂಡ್ ಎಲ್ಲೆಲ್ಲಿ ಮಿಟಿಗೇಷನ್ ಆಗಿದೆಯೋ ಅದನ್ನು ನೋಡ್ಕೋಬೇಕಾದ್ರೆ ಈಗ ಹಳೆ ವರ್ಕ್ಸ್ ತರ ಸ್ವಲ್ಪ ಎಕ್ಸಿಕ್ಯೂಟ್ ಮಾಡ್ಕೋಬೇಕು. ಈಗ PRED ಏನೇನು ಹೇಳಿದ್ದಾರೆ, ಈಗ 7 ಕೋಟಿ ರಿಲೀಸ್ ಆಗಿರೋದು ಆ ವರ್ಕ್ಸ್ ಎಕ್ಸಿಕ್ಯೂಟ್ ಆಗಬೇಕು. ಈಗ ದಕ್ಷಿಣ ಕನ್ನಡ ಹೊಸ ಜಿಲ್ಲಾಧಿಕಾರಿ ದರ್ಶನ್ HV ಬುಧವಾರ ಕುಡ್ಲಾ ಪಡೀಲ್ದ ಪ್ರಜಾಸೌಧಡು ಅಧಿಕಾರದೆ ತೊಂಡೆರು. ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಈ ಪೊರ್ತುಡಿತ್ತೇರು. ಸ್ವರೂಪ ಟೀಕೆ ಒಡಿಪು ಜಿಲ್ಲಾಧಿಕಾರಿಯಾದ ಅಧಿಕಾರದೆ ತೊಂಡೆರು. ದಕ್ಷಿಣ ಕನ್ನಡ ಜಿಲ್ಲೆದ ಹೊಸ ಜಿಲ್ಲಾಧಿಕಾರಿಯಾದ ದರ್ಶನ್ HV ಬುಧವಾರ ಕುಡ್ಲಾ ಪಡೀಲ್ ಪ್ರಜಾಸೌಧದ ಜಿಲ್ಲಾಧಿಕಾರಿ ಕಾರ್ಯಾಲಯಡು ಅಧಿಕಾರದೆ ತೊಂಡೆರು. ವರ್ಗಾಯಿನ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಹೊಸ ಜಿಲ್ಲಾಧಿಕಾರಿಗೆ ಅಧಿಕಾರ ಬುಡ್ದು ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಈ ಪೊರ್ತುಡು ಇತ್ತೇರು. ಮಣಿಪಾಲದ ಒಡಿಪು ಜಿಲ್ಲಾಧಿಕಾರಿ ಕಾರ್ಯಾಲಯಡು ಹೊಸ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಮೇರೆಗೆ ಒಡಿಪುರ್ದು ವರ್ಗಾಯಿನ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಜವಾಬ್ದಾರಿನ ಬುಡ್ದು ಕೊರಿಯರು. ಸ್ವರೂಪ ಈ ದುಂಬು ಬೆಂಗಳೂರು RDPRE ಗವರ್ನೆನ್ಸ್ ನಿರ್ದೇಶಕಿಯಾದ ಕರ್ತವ್ಯಡಿತ್ತೇರು. ಜಾಗಿದ ಸಿಂಗಲ್ ಸೈಟ್ ನಕ್ಷೆ ಬೊಕ್ಕ ಪ್ರಾಪರ್ಟಿ ಕಾರ್ಡ್ ಮಲ್ಪುನೆ ಕಾದು ಲಂಚದೆತ್ತುನ್ನ ಪೊರ್ತುಡು ಕುಡ್ಲದ ಲೋಕಾಯುಕ್ತ ಪೊಲೀಸರು ಕಾರ್ಯಾಚರಣೆ ನಡಪಾದು ಸರ್ವೇಯರ್ ಬೊಕ್ಕ ದಳ್ಳಾಲಿನ ಪತದೆರು. ಒರಿಯನ ಪುದರಡು ಬೊಕ್ಕ ಅರೆನ ಅಪ್ಪೆನ ಪುದರಡು ಉಪ್ಪುನ ಕಂಕನಾಡಿ ಬೊಕ್ಕ ಬಜಾಲ್ ಗ್ರಾಮಡುಪ್ಪುನ ಜಾಗಿದ ಸಿಂಗಲ್ ಸೈಟ್ ನಕ್ಷೆ ಬೊಕ್ಕ ಪ್ರಾಪರ್ಟಿ ಕಾರ್ಡ್ ಮಲ್ಪೈರೆ 2025 ಫೆಬ್ರವರಿಡು ಕುಡ್ಲಡ್ UPOR ಆಫೀಸ್ಗೆ ಅರ್ಜಿ ಕೊಡ್ದಿತ್ತೇರು. ಸರ್ವೇಯರ್ ನಂದೀಶ್ 2025 ಏಪ್ರಿಲ್
ಸರ್ವೆ ಮಲ್ತದು ಲಂಚದ ಬೇಡಿಕೆ ದುಂಬುದೀತೆರು. 6,000 ರೂಪಾಯಿ ಸೊಂತಗುದೆತೊನ್ನ ಮಾತ್ರ ಆತ್ 20,000 ರೂಪಾಯಿನು ದಳ್ಳಾಲಿ ವಿಜಯ್ದ ದಿವಾಕರನ್ ಪತ್ತದು ದೆತೊಂದೆರು. ಐದು ಬೊಕ್ಕ ಸರ್ವೇಯರ್ ನಂದೀಶ್ 2 ಗ್ರಾಮುಲಿನ 2 ಜಾಗಿದ ಸಿಂಗಲ್ ಸೈಟ್ ನಕ್ಷೆ ಬೊಕ್ಕ ಪ್ರಾಪರ್ಟಿ ಕಾರ್ಡ್ ಕೊರಿಯರೆ ಹೆಚ್ಚಿಗೆ 18,000 ರೂಪಾಯಿ ಕೊರಿಯರೆ ಒತ್ತಾಯ ಮಲ್ತದಿತ್ತೆರು. ಈ ಬಗೆಟ್ ಸಾಕ್ಷಿದ ಒಟ್ಟುಗೂ ಕುಡ್ಲದ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ದಿತ್ತೆರು. ಸರ್ವೇಯರ್ ನಂದೀಶ್ ಉಂದುವೆ ತಿಂಗೊಳುಡು ಪಿರ 15,000 ರೂಪಾಯಿನು ದಿವಾಕರನು ಪತ್ತದು ದೆತೊಂದೆರು. ಇಂಚ ಒಟ್ಟು 41,500 ರೂಪಾಯಿ ದೆತೊಂದು ಬುಧರ ಪಿರ 2,000 ರೂಪಾಯಿ ದೆತೊನ್ನಗ ಲೋಕಾಯುಕ್ತ ಪೊಲೀಸ್ ಬಲೆಗೆ ಬೂರ್ದೆರು. ಲೋಕಾಯುಕ್ತ ಪೊಲೀಸ್ ಮುಖ್ಯಸ್ಥರು ಕುಮಾರಚಂದ್ರ, ಒತ್ತು ಮುಖ್ಯಸ್ಥರು ಡಾಕ್ಟರ್ ಗಾನಾ ಪಿ ಕುಮಾರ್ ಬೊಕ್ಕ ಸುರೇಶ್ ಕುಮಾರ್ ಪಿ, ಪೊಲೀಸ್ ಇನ್ಸ್ಪೆಕ್ಟರ್ ಭಾರತಿ ಬೊಕ್ಕ ಚಂದ್ರಶೇಖರ್ ಕೆಎನ್ ಕಾರ್ಯಾಚರಣೆ ನಡೆಸಿದರು. ಇಸೇಸ ಜೋಕ್ಲೆಗು ಇಸೇಸ ಶಾಲೆ ಮಲ್ತದು ತುವನ್ನ ಸಾನ್ನಿಧ್ಯ ಸಂಸ್ಥೆಗು ದೇವರು ನನಲಾತ್ ಶಕ್ತಿ ಕೊರಡಂದು ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಮೊಹಮ್ಮದ್ ನಜೀರ್ ಪಂತೆರು ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆಡು ಈದ್ ಸೌಹಾರ್ದ ಕೂಟ ಉದೀಪನ ಮಲ್ತದು ಆರ್ಪಾತಿರಿಯರು. ಕುಡ್ಲ ಶಕ್ತಿನಗರದ ಯತ್ವಾಸಿ ಸಮರ್ಥಿಕಿತ ಜೋಕ್ಲೆನ ವಸತಿ ಶಾಲೆ ಸಾನ್ನಿಧ್ಯಡು ಈದ್ ಸೌಹಾರ್ದ ಕೂಟ ಗೌಜಿ ಉಲ್ಲಾಸಡು ನಡೆತಂಡು. ಬಿನ್ನೆರೆನು ಶಾಲೆ ಜೋಕುಲು ಮೆರವಣಿಗೆಡು ಎದ್ಕೊಂಡೆರು. ಸಾನ್ನಿಧ್ಯದ ಜೋಕುಲು ಸುರುಕು ಎದ್ಕೊನ್ನ ನಲಿಕೆ ಪ್ರದರ್ಶನ ಮಲ್ತೆರು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಮೊಹಮ್ಮದ್ ನಜೀರ್ ಕಾರ್ಯಕ್ರಮ ಉದೀಪನ ಮಲ್ತದು ಎಡ್ಡೆಪ್ಪು ಬಯಕೆರು. 5 ವರ್ಷ ದುಂಬು ತಾನು ಕಾರ್ಯಕ್ರಮಕ್ಕೂ ಬೈದೆ ಕಾರ್ಯಕ್ರಮಟ್ಟು ಪಾಲದುತನರೇ ಖುಷಿಯಾಪುಂಡು. ಕರಿನ 10 ವರ್ಷಲಿಡ್ದು ಜಮಾಯಿತುಲ್ ಫಲಾಹ್ ದಕಲು ಕಾರ್ಯಕ್ರಮಟ್ಟು ಸೇರೊಂದುಪ್ಪುನವು ಪುಗರಿನ ವಿಚಾರ. ತ್ಯಾಗ ಬೊಕ್ಕ ಬಲಿದಾನದ ಪರ್ವ ಈದ್ ಆದುಂಡು. ವಸತಿ ಶಾಲೆ ಮಲ್ತದು ವಿಶೇಷ ಜೋಕ್ಲಿನ ತೂವನ್ನ ಈ ಸಂಸ್ಥೆದಕ್ಲಿಗ ದೇವರು ನನಲಾತ್ ಶಕ್ತಿ ಕೊರಡಂದು ಮೊಹಮ್ಮದ್ ನಜೀರ್ ಪಂಡೆರು. ಸಾನ್ನಿಧ್ಯ ಸಂಸ್ಥೆದ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ ಪಾತಿರ್ದು ಮೊಹಮ್ಮದ್ ನಜೀರ್ ಕಾರ್ಯಕ್ರಮಟ್ಟು ಪಾಲ್ದಿತ್ತೊನ್ನೆಕ್ ಮೆಚ್ಚುಗೆ ತೆರಿಪಾಯರು. ಜಮಿಯಾತುಲ್ ಫಲಾಹ್ ಕುಡ್ಲದ ಗುರ್ಕಾರ್ಯರು BS ಮೊಹಮ್ಮದ್ ಬಶೀರ್ ಪಾತಿರ್ದು ಈ ಪರ್ಬ ಮಾತಿರಿಗ್ಲ ಎಡ್ಡೆನೆ ಉಂಡು ಮಲ್ಪಡಂದು ಎಡ್ಡೆಪ್ಪು ಬಯಕೆಯರು. ಸಮಾಜದ ಬಡವರಿಗೂ ಪಿರ ಒರಿದಿನಕ್ಲೆಗೂ ನಮ್ಮ ಸಂಸ್ಥೆ ಸಹಾಯ ಮಲ್ತದುಂಡು. ವೈದ್ಯಕೀಯ ಶಿಬಿರ ಮಲ್ತದು ಸೀಕದಕ್ಲೆಗೂ ಸಹಾಯ ಕೊಡ್ತುಂಡು. ಬಡವಿರು ಸೀಕದಕ್ಲೆಗೂ ಡಯಾಲಿಸಿಸ್ ಇಲ್ಲು ಕೊಡುಗೆ ಒದಗಾದನಂದು ಬಶೀರ್ ಪಂಡೆರು. ಸಾನ್ನಿಧ್ಯ ಸಂಸ್ಥೆನ ನಡಪವನ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಗುರ್ಕಾರ್ಯರು ದುಂಬುದ ಮೇಯರ್ ಮಹಾಬಲ ಮಾರ್ಲಾ, ಉದ್ಯಮಿ ಅಹಮದ್ ಮೊಹಿಯುದ್ದೀನ್, ಅಶ್ರಫ್ ಕರ್ನೀರೆ, ಅಬ್ದುಲ್ ರಶೀದ್ ಈ ಪೊರ್ತುಡಿತ್ತೆರು. ಸರ್ವಧರ್ಮದ ಬಗೆಟ್ ಸಾನ್ನಿಧ್ಯದ ಜೋಕುಲು ರೂಪಕ ನಡಪಾದ ಕೊರಿಯರು. ಬಹಳ ಖುಷಿ ಆಗ್ತಾಯಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಅದರಲ್ಲೂ ಮುಖ್ಯವಾಗಿ ನನಗೆ ಇವತ್ತು ತಿಳಿಯಿತು ಜಮಾತುಲ್ ಫಲಾಹ್ ಅವರು ಸಾನ್ನಿಧ್ಯ ಸಂಸ್ಥೆಯೊಂದಿಗೆ ಕಳೆದ 10 ವರ್ಷದಿಂದ ಈ ಒಂದು ಈದ್ ಮಿಲನ್ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಬಕ್ರೀದ್ ಮತ್ತು ಈದ್ ಉಲ್ ಅಲ್ಹಾ ಇದರ ಒಂದು ಹಬ್ಬದ ವಿಶೇಷತೆ ಬಗ್ಗೆ, ಮುಖ್ಯವಾಗಿ ತ್ಯಾಗ ಮತ್ತು ಬಲಿದಾನ, ಅದು ಬಹುಶಃ ಈ ಕಾರ್ಯಕ್ರಮ ಕೂಡ ಅದು ನಾವು ಅದಕ್ಕೆ ಒಂದು ಮಾಡುವಂಥ ಈ ಕಾರ್ಯಕ್ರಮ ಮಾಡುವಂಥ ಒಂದು ಸಾರ್ಥಕ ರೂಪ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಇಲ್ಲಿ ಏನು ಇವತ್ತು ಸಾನ್ನಿಧ್ಯ ಸಂಸ್ಥೆಯಲ್ಲಿ ಅವ್ರ ರೆಸಿಡೆನ್ಷಿಯಲಲ್ಲಿ ಭಾಳಷ್ಟು, ಅಂದರೆ ವಸತಿ ಶಾಲೆಯಲ್ಲಿ ಭಾಳಷ್ಟು ಮಕ್ಕಳಿದ್ದಾರೆ. ಅವರೆಲ್ಲ ಕಂಟ್ರೋಲ್ ಮಾಡಿಕೊಂಡು ಈ ಸಂಸ್ಥೆಯನ್ನು ಇದುವರೆಗೆ ನಡೆಸ್ಕೊಂಡು ಬಂದಿರೋದು ಅಂತ ಹೇಳಿದರೆ ಬಹಳ ವಿಶೇಷವಾದದ್ದು. ಬಹುಶಃ ಅವರಿಗೆ ನಾನು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮನಸ್ಸಿಗೆ ಯಾಕೋ ಒಂದು ನೋವಾಗ್ತಾ ಇದೆ. ನಮ್ಮ ಜಿಲ್ಲೆ ಪ್ರೀತಿಯ ತಾಣವಾಗಿತ್ತು, ಈಗ ಅದ್ಯಾಕೋ ಒಂದು ರೀತಿ ನೋವನ್ನು, ಬೇಸರವನ್ನು ಉಂಟು ಮಾಡತಕ್ಕಂಥ ವ್ಯವಸ್ಥೆ ಇದೆ. ನಾನೇನು ಹೇಳೋದಂತ ಹೇಳಿದರೆ, ಇಂಥ ಸೌಹಾರ್ದ ಸಭೆಗಳು, ಸೌಹಾರ್ದ ಕೂಟಗಳು ನಮ್ಮ ನಾಡಿನ ಮೂಲೆ ಮೂಲೆಗಳಲ್ಲಿ ನಡೆಯಬೇಕು. ನಮ್ಮಲ್ಲಿರುವ ವೈಷಮ್ಯ, ದ್ವೇಷ ಹೋಗಬೇಕು. ಇವತ್ತು ಜಮಿಯತುಲ್ ಫಲಾಹ್ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಕೇಳಿದರೆ
ಅದನ್ನು ನಾನು ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಅದನ್ನು ಇಲ್ಲಿ. ಬಟ್ ಅವರು ಏನಂತ ಹೇಳಿದರೆ, ಎಲ್ಲಿ ಬೇಕಿದೆ, ಅಗತ್ಯ ಇದೆ, ನಾನು ಕೂಡ ಕೆಲವೊಂದು ಕ್ಯಾಂಡಿಡೇಟ್ಸ್ಗಳನ್ನು ಬಶೀರ್ ಅವರಿಗೆ ಫೋನ್ ಮಾಡಿ ನಾನು ಕಳಿಸಿಕೊಟ್ಟಿದ್ದೆ, ಅವರಿಗೆ ಸಹಾಯ ಮಾಡಿದ್ದೀರಿ ತಾವು. ಎಜುಕೇಷನ್ ಈಸ್ ಕೀ ಫಾರ್ ಸಕ್ಸಸ್. ಈ ವಾಕ್ಯದೊಂದಿಗೆ ಆರಂಭಿಸಿದಂಥ ಸಂಸ್ಥೆ 38 ವರ್ಷಗಳಲ್ಲಿ 4 ಹಳ್ಳಿಗಳಲ್ಲಿ ಶಾಲೆಯನ್ನು ಸ್ಥಾಪಿಸಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತಿರದಲ್ಲಿ ಎಲ್ಲಿಯೂ ಶಾಲೆ ಇಲ್ಲದಂಥ ಸ್ಥಳದಲ್ಲಿ ನಾವು ಶಾಲೆಯನ್ನು ಸ್ಥಾಪಿಸಿ ನಮ್ಮ ಸಂಸ್ಥೆಯು ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ನೀಡಿರುತ್ತದೆ. ಹಾಗೂ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಸಂಸ್ಥೆಯಿಂದ ಅವರಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ರೋಗಿಗಳಿಗೆ ಯಾರ ಆಸ್ಪತ್ರೆಯಲ್ಲಿ ಅವರಿಗೆ ಬಿಲ್ ಕಟ್ಟಲು ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅಂಥ ಬಡವರಿಗೆ ನಾವು ಸ್ಪಂದಿಸಿ ಅವರ ಮೊತ್ತಕ್ಕೆ ನಾವು ಸ್ವಲ್ಪ ಸೇರಿಸಿ ಅದನ್ನು ಕೂಡ ನಾವು ಕೊಡ್ತಾ ಬಂದಿದ್ದೇವೆ. ಹಲವಾರು ರೋಗಿಗಳಿಗೆ ನಾವು ಡಯಲ್ಸ್ ಫಂಡನ್ನು ವಿತರಿಸ್ತಾ ಇದ್ದೇವೆ. ಹಲವಾರು ವರ್ಷದಿಂದ ನಾವು ಡಯಲ್ಸ್ ಫಂಡನ್ನು ವಿತರಿಸ್ತಾ ಇದ್ದೇವೆ. ತೆರಿಗೆ ಒಟ್ಟು ಮಲ್ಪುನೆಟ್ಟು ರಾಜ್ಯಡು ಬೆಂಗಳೂರು ಬುಡುಂಡ ಕುಡ್ಲ ರಡ್ಡನೇ ಸ್ಥಾನಡು ಉಂಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೆರು ಪುತ್ತೂರ್ದ ದರ್ಬೇಡು ವಾಣಿಜ್ಯ ತೆರಿಗೆ ಭವನ ಉದಿಪನ ಮಲ್ತದ ಆರ್ಪಾತಿರಿಯರು. ಪುತ್ತೂರ್ದ ದರ್ಬೆ ಕೈತಲು ವಾಣಿಜ್ಯ ತೆರಿಗೆಲಿನ ಇಲಾಖೆದ ಸ್ಥಳೀಯ ಸರಕು ಬೊಕ್ಕ ಸೇವಾ ತೆರಿಗೆ ಆಫೀಸ್, ಲೆಕ್ಕ ಪರಿಶೋಧನೆ ಆಫೀಸ್ ಬೊಕ್ಕ ಜಾರಿ ವಿಭಾಗದ ಆಫೀಸ್ಲಿನ ವಾಣಿಜ್ಯ ತೆರಿಗೆ ಭವನ ಉದಿಪನಗು ಬುಧವಾರ ಅಟ್ಟಣೆ ಮಲ್ತದಿತ್ತೆರು. ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆದ ಮಂತ್ರಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲ ಆದುಪ್ಪನ ದಿನೇಶ್ ಗುಂಡೂರಾವ್ ವಾಣಿಜ್ಯ ತೆರಿಗೆ ಭವನ ಉದಿಪನ ಮಲ್ತೆರು. ಮಂತ್ರಿಯರು ಪಾತಿರ್ದು ತೆರಿಗೆ ಒಟ್ಟು ಮಲ್ಪನೆಕ್ಕೆ ಸಂಬಂಧಪಟ್ಟದು ರಾಜುಡು ಬೆಂಗಳೂರು ಬುಡುಂಡ ಕುಡ್ಲ ರಡ್ಡನೇ ಸ್ಥಾನಡುಂಡು. ಬಂಡಾಲಪಾಡ್ನ ಹೆಚ್ಚ ಆದಾಯ ಬರ್ಪುನ ಜಿಲ್ಲೆ ಒಂದು ಕಾನೂನು ಎಡ್ಡೆ ವ್ಯವಸ್ಥೆ ಸೋದರತ್ವ ಕಾತೊಂಡ ಕುಡ್ಲ ಬುಳೆಪುನ ಮಟ್ಟೊಡು ಎನ್ನೆರೆಲ ಸಾಧ್ಯ ಇಜ್ಜಿಂದು ಪಂಡೆರು. ಕುಡ್ಲ ವಿಭಾಗಡು ಸರಕು ವಲಯದ 35,000, ಸೇವಾ ವಲಯಡು 16,000 ಸೇರಿನಂಚ ಒಟ್ಟು 47,000 ಜನ ತೆರಿಗೆ ಕಟ್ಟುನಕಲು ಉಲ್ಲೇರು. ಮುಲ್ಪ 3,100 ಕೋಟಿಡ್ಲ ಮೆಕ್ಕದು ತೆರಿಗೆ ಕಟ್ಟುವೇರು. ಪ್ರಾಮಾಣಿಕ ತೆರಿಗೆ ಕಟ್ಟುನಕಲು ಮುಲ್ಪದಕಲೊಂದು ದಿನೇಶ್ ಗುಂಡೂರಾವ್ ಮೆಚ್ಚುಗೆ ತೆರಿಪಾಯಿರು. ಶಾಸಕರು ಅಶೋಕ್ ಕುಮಾರ್ ರೈ ಗುರ್ಕಾರ್ಮೆ ವಹಿಸದಿದ್ದರು. ಸುಳ್ಯದ ಶಾಸಕರು ಭಾಗೀರಥಿ ಮುರಳ್ಯ ಎಡ್ಡೆಪ್ಪು ಬೈಕಿಯರು. ಕಟ್ಟುಣ ಕಟ್ಟುನೆಟ್ಟು ಸಾಕಾರ ಕೊರ್ನ ದಕ್ಷಿಣ ಕನ್ನಡ ನಿರ್ಮಿತಿ ಕೇಂದ್ರದ ಹರೀಶ್ ಮೇಧು, ಲೋಕೋಪಯೋಗಿ ಇಲಾಖೆದ ಗುತ್ತಿಗೆದಾರರು ಆಶಿಕುದ್ದೀನ್ ಅಖ್ತರ್ ಮಕ್ಕಳಿಗೆ ಮರ್ಯಾದೆ ಮಲ್ತೆರು. ವಾಣಿಜ್ಯ ತೆರಿಗೆಲಿನ ಜಂಟಿ ಕಮಿಷನರ್ ಸುಲಕ್ಷಣಾ ಎಸ್ಎನ್, ಜಾರಿ ವಿಭಾಗದ ಜಂಟಿ ಕಮಿಷನರ್ ಲಕ್ಷಾಪತಿ ನಾರಾಯಣ ನಾಯಕ್, ಹಿರಿಯ ಒತ್ತು ಕಮಿಷನರ್ ಬಾಲಚಂದ್ರ, ಒತ್ತು ಕಮಿಷನರ್ ಬಿಳ್ಳಿಯಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ ಎಂಪಿ ಶ್ರೀನಾಥ್, ಕುಡ್ಲ ವಾಣಿಜ್ಯ ತೆರಿಗೆಲಿನ ಜಂಟಿ ಕಮಿಷನರ್ ವಿಕುಮಾರ್, ವಾಣಿಜ್ಯ ತೆರಿಗೆ ಅಧಿಕಾರಿ ಮಂಜುನಾಥ, ಒತ್ತು ಕಮಿಷನರ್ ಹೇಮಲತಾ ಎನ್ ಪಾಲ್ಗೊಂಡಿರು. ಕರ್ನಾಟಕಕ್ಕೆ ಕಳೆದ 7-8 ವರ್ಷದಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ. ಬಹುಶಃ ಈ ದೇಶದಲ್ಲಿ ಅತಿ ಹೆಚ್ಚು ಅನ್ಯಾಯ ಆಗಿರ್ತಕ್ಕಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಯಾವ ಪ್ರಮಾಣದಲ್ಲಿ ನಾವು ಕೇಂದ್ರಕ್ಕೆ ಹಣ ಕೊಡ್ತಾ ಇದ್ದೀವಿ, ಯಾವ ಪ್ರಮಾಣ ನಮಗೆ ದುಡ್ಡು ವಾಪಸ್ ಬರ್ತಾ ಇದೆ, ಬೇರೆ ಯಾವ ರಾಜ್ಯಕ್ಕೂ ಎಷ್ಟು ಅನ್ಯಾಯ ಆಗಿಲ್ಲ. ಒಂದು ಡೆವಲ್ಯೂಷನಲ್ಲಿ ಕಮ್ಮಿ ಆಗೋಯ್ತು, ಫೈನಾನ್ಸ್ ಕಮಿಷನ್ 15 ಫೈನಾನ್ಸ್ ಕಮಿಷನ್ನಲ್ಲಿ ಬಹಳ ಕಮ್ಮಿ ಆಗೋಯ್ತು. ಮತ್ತು ಅದ್ರ ಜೊತೆಯಲ್ಲಿ ಬೇರೆ ಏನು ರೆಕಮೆಂಡೆಡ್ ಗ್ರಾಂಟ್ಸ್ ಇದೆ ಅದು ಕೊಡಲಿಲ್ಲ, ಬಡ್ಜೆಟಲ್ಲಿ ಘೋಷಣೆ ಆದಂಥ ಗ್ರಾಂಟ್ಸ್ ಕೊಡಲಿಲ್ಲ, ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿರ್ತಕ್ಕಂಥ ಗ್ರಾಂಟ್ಸ್ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಬಹಳ ದೊಡ್ಡ ನುಕ್ಸಾನ್ ನಮ್ಮ ರಾಜ್ಯಕ್ಕಾಗಿದೆ. ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಬರೀ ಟ್ಯಾಕ್ಸ್ ಮಾತ್ರ ಕಲೆಕ್ಟ್ ಮಾಡುವುದಲ್ಲ, ವಾಣಿಜ್ಯ ತೆರಿಗೆ ಕಚೇರಿಗಳು ಕೂಡ ಚೆನ್ನಾಗಿರಬೇಕು, ಸಬ್ ರಿಜಿಸ್ಟರ್ ಆಫೀಸ್ಗಳು ಚೆನ್ನಾಗಿರಬೇಕು. ಎಲ್ಲಿಂದ ಸರ್ಕಾರಕ್ಕೆ ರಾಜಸ್ವ ಬರ್ತದೆ ಆ ಕಚೇರಿಗಳು ಚೆನ್ನಾಗಿರುವ ದೃಷ್ಟಿಕೋನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಗುಂಡೂರಾವ್ ಅವರ ಮನವಿಗೆ ಸ್ಪಂದನೆ ಕೊಟ್ಟು ಆದಷ್ಟು ಬೇಗ ತುರ್ತು ಸಮಯದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ 1 ವರ್ಷದಲ್ಲಿ ಈ ಕಟ್ಟಡವನ್ನು ಕಟ್ಟುವಂತಹ ಕೆಲಸ ಆಗಿದೆ. ಕುಡ್ಲ ಬೆಂದೂರು ಸೇಂಟ್ ಸೆಬೆಸ್ಟಿಯನ್ ಸೆಂಟನರಿ ಆಡಿಟೋರಿಯಂ ಜೂನ್ 21-22 ಕುಡ್ಲ ಪೆಲಕಾಯಿ ಪರ್ಬಾದಿ ಒಂದೊಂದು ಆಯೋಜಕರು ಅಶ್ವಿನ್ ಸಿಕ್ವೇರ ಸುದ್ದಿಕೂಟೋಡು ತೆರಿಪಾದರು.
ಹನಿಜೆನಿಕ್ಸ್ ಬಿ ಫಾರ್ಮ್ಸ್ ಬೊಕ್ಕ ಆರೋ ಇಂಟರ್ನ್ಯಾಷನಲ್ ಸಂಸ್ಥೆಲಿನ ಒಟ್ಟು ಸೇರಿಕೆಡು ಜೂನ್ 21-22 ಕುಡ್ಲ ಪೆಲಕಾಯಿ ಪರ್ಬ ಕುಡ್ಲದ ಬೆಂದೂರು ಸೇಂಟ್ ಸೆಬೆಸ್ಟಿಯನ್ ಸೆಂಟನರಿ ಆಡಿಟೋರಿಯಂ ಉಡದಿ ಒಂದಿರು ಈ ಬಗೆಟ್ ಪರ್ಬದ ಆಯೋಜಕರು ಅಶ್ವಿನ್ ಸಿಕ್ವೇರ ಕುಡ್ಲಡು ಸುದ್ದಿ ಕೊಟ್ಟಡು ಪಾತಿರ್ದು ಮಾಹಿತಿ ಕೊರಿಯರು. ಈ ವಿಶಿಷ್ಟ ಕಾರ್ಯಕ್ರಮಟ್ಟು ಪೆಲಕಾಯಿ, ಕುಕ್ಕು, ಅವಕಡೋ, ಡ್ರಾಗನ್ ಫ್ರೂಟ್, ರಾಂಬುಟಾನ್, ಮ್ಯಾಂಗೋಸ್ಟೀನ್ ಬೊಕ್ಕ ಬೇತೆಬುಳೆ ಪ್ರದರ್ಶನ ನಡಪರೆ ಉಂಡು. ಊರದ ಕೃಷಿ ತೆನಸು ಪರಂಪರೆ ಬೊಕ್ಕ ಉದ್ಯಮಶೀಲತೆಗೂ ಉಮೇದು ಕೊರ್ಪುನವು ಉಂದೆತ ಉದ್ದೇಶಾಂದ್ ಅಶ್ವಿನ್ ಸಿಕ್ವೇರ ಪಂಡೇರು. ಕುಡ್ಲ ಬೊಕ್ಕ ಒಡಿಪು ಭಾಗದ ಪೆಲಕಾಯ್ದ ತೆನಸು ಅಟ್ಟಿಲು ಬೊಕ್ಕ ಉತ್ಪತ್ತಿಲಿನ ಪ್ರದರ್ಶನ ಒಪ್ಪುಂಡು. ಜಮಣ ಜವಂದಿ ಉದ್ಯಮಿಲೆಗೂ ಪ್ರೋತ್ಸಾಹ ಕೊರ್ಪುನ ದಿಟ್ಟಿಡು. ಅಕ್ಲಿನ ಇಲ್ಲಿಯ ಕೈಗಾರಿಕಾ ಉದ್ಯಮದ ಉತ್ಪತ್ತಿಲಿನ ಮಾರೇರೆಲ ವ್ಯವಸ್ಥೆ ಮಲ್ತು ಕೊರ್ಪುನೊಂದು ಅಶ್ವಿನ್ ಸಿಕ್ವೇರ ಪಂಡೇರು. ಶ್ರೀಕಾಂತ್ ಪೈ, ವಿವನ್ ಪಿಂಟೋ, ಭಾಸ್ಕರ್ ರೈ ಕಟ್ಟ ಸುದ್ದಿ ಕುಟ್ಟೊಡಿತ್ತಿರು. ಕುಡ್ಲ ಪೆಲಕಾಯಿ ಪರ್ವ ಅನ್ನುವ ಹೆಸರಿನಡಿಯಲ್ಲಿ ಬರುವ 21 ಹಾಗೂ 22ರಂದು ಶನಿವಾರ ಹಾಗೂ ಭಾನುವಾರದಂದು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಹಾಲ್ನಲ್ಲಿ ಬೆಳಿಗ್ಗೆ 10ರಿಂದ ರಾತ್ರಿ 8ರವರೆಗೆ 2 ದಿನ ನಡೆಯಲಿದೆ. ಈ ಹಬ್ಬದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸಲಿದ್ದಾರೆ. ಆಗಿರ್ಬೋದು ಹಲಸು ಹಣ್ಣು ಬೆಳೆಯುವ ರೈತರು, ಮ್ಯಾಂಗೋಸ್ಟೇನ್ ಅಥವಾ ಮಾವು ಹಣ್ಣು ಬೆಳೆಯುವ ರೈತರು ಹಾಗೂ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರ ಹಣ್ಣು ಬೆಳೆಯುವ ರೈತರು ಕರ್ನಾಟಕದ ವಿವಿಧ ಮೂಲೆಗಳಿಂದ ಆಗಮಿಸಲಿದ್ದಾರೆ. ಅವರಿಗೆ ಒಂದು ಮಾರುಕಟ್ಟೆ ಅವಕಾಶ ನೀಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. 19ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಪೊರ್ತುಡು ವಾಯ್ ಬ್ರೇಕ್ ಪನ್ಪುನ 5 ನಿಮಿಷದ ಯೋಗನು ಕೆಲಸಡುಪ್ಪುನಿಕ್ಲೆಗಾದ ಈ ವರ್ಷ ಆಯುಷ್ ಇಲಾಖೆ ಪೊಲಬು ಮಲ್ತೊಂದುಂಡೊಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಪಂತೆರ್ ಆರು ಕುಡ್ಲಡ್ ವಿರಾಮ ಯೋಗ ಮಾಹಿತಿ ಬೊಕ್ಕ ತೂಪರಿಕೆ ಕಾರ್ಯಕ್ರಮ ಉದೀಪನ ಮಲ್ತದು ಪಾತಿರಿಯರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ದುಂಬತ್ತ ಕುಡ್ಲದ ಪ್ರೆಸ್ ಕ್ಲಬ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆದ ನಿಲೆಟ್ಟು ಜಿಲ್ಲೆದ ವಾರ್ತಾ ಮಾನಿಲೆಗೂ ವಿರಾಮ ಯೋಗ ಮಾಹಿತಿ ಬೊಕ್ಕ ತೂಪರಿಕೆ ಕಾರ್ಯಕ್ರಮನು ಬುಧವಾರ ಕುಡ್ಲದ ಪತ್ರಿಕಾ ಭವನುಡು ನಡಪಾಂಡು. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಕಾರ್ಯಕ್ರಮ ಉದೀಪನ ಮಲ್ತೇರು. ವೆನ್ಲಾಕ್ ಆಯುಷ್ ಆಸ್ಪತ್ರೆದ ಯೋಗ ಬೊಕ್ಕ ಪ್ರಕೃತಿ ಮರ್ದದ ವೈದ್ಯ ಅಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ, ಉಳ್ಳಾಲ ತಾಲೂಕು ಆಯುಷ್ ಘಟಕದ ಆಡಳಿತ ವೈದ್ಯ ಅಧಿಕಾರಿ ಡಾಕ್ಟರ್ ಸಹನಾ ಪಿ, ಶಾರದಾ ಆಯುರ್ವೇದ ಕಾಲೇಜಿದ ಕಲ್ಪನಾ ವೈದ್ಯರು ಡಾಕ್ಟರ್ ಗಾಯತ್ರಿ ಬೊಕ್ಕ ಡಾಕ್ಟರ್ ಸುಚಿತಾ ವಿರಾಮ ಯೋಗದ ತೂಪರಿಕೆ ನಡಪಾದ ಕೊರಿಯರು. ಉದೀಪನ ಮಲ್ತಿನ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಪಾತಿರ್ದು 19ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಪೊರ್ತುಡು ವಾಯ್ ಬ್ರೇಕ್ ಪನ್ಪುನ 2 ನಿಮಿಷದ ಯೋಗನು ಕೆಲಸದಕ್ಲೆಗಾದ ಈ ವರ್ಷ ಆಯುಷ್ ಇಲಾಖೆ ಪೊಲಬು ಮಲ್ತೊಂದುಂಡೊಂದು ಪಂಡೆರು. ವಾಯ್ ಬ್ರೇಕ್ ಪಂಡ ಯೋಗ ಬ್ರೇಕ್ ಇತ್ತೆ ಕೆಲಸ ಸಂಬಂಧ ಪಂತೊಲೆಡ್ದಾದ ಒತ್ತಡದ ಕೆಲಸ ಮಲ್ಪುನವು ಅಗತ್ಯ ಆದುಂಡು. ಕೆಲಸದ ನಡುಟು 5 ನಿಮಿಷ ಕೊಲ್ಲುದು ವಿರಾಮ ಯೋಗ ಮಲ್ಪುನಿರ್ದು ಈ ಒತ್ತಡ ದೂರ ಮಲ್ಪರೆ ಸಾಧ್ಯ. 5 ನಿಮಿಷ ವಿರಾಮದಿತ್ತೊಂದು ಪಿರ ಉಲ್ಲಾಸಡು ಕೆಲಸ ಮಲ್ಪೊಲಿಂದು ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಪಂಡೆರು. ಪ್ರೆಸ್ ಕ್ಲಬ್ ಗುರ್ಕಾರ್ಯರು PB ಹರೀಶ್ ರಾಯ್ ಗುರ್ಕಾರ್ಮೆ ವಹಿಸಿದಿತ್ತರು. ಪತ್ರಕರ್ತರ ಸಂಘದ ಗುರ್ಕಾರ್ಯರು ಶ್ರೀನಿವಾಸ್ ನಾಯಕ್ ಇಂದಾಜೆ, ಪ್ರಧಾನ ಕಾರ್ಯಂತರು ಜಿತೇಂದ್ರ ಕುಂದೇಶ್ವರ, ಪ್ರೆಸ್ ಕ್ಲಬ್ ಒತ್ತು ಗುರ್ಕಾರ್ಯರು ಮೊಹಮ್ಮದ್ ಆರಿಫ್, ಪ್ರಧಾನ ಕಾರ್ಯಂತರು ಇಬ್ರಾಹಿಂ ಅಡ್ಕಸ್ಥಳ ಈ ಪೊರ್ತೊಡಿತ್ತರು. ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಜೂನ್ 21 ವಿಶ್ವದಾದ್ಯಂತ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಇದು 11ನೇ 10 ವರ್ಷ ಪೂರೈಸಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ವರ್ಷ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಇಲಾಖೆ ಹಮ್ಮಿಕೊಂಡಿದೆ. ಅದರಲ್ಲಿ ಒಂದು ವೈ ಬ್ರೇಕ್ ಯೋಗ ಅಂತ. ವೈ ಬ್ರೇಕ್ ಅಂದರೆ ಯೋಗ ಬ್ರೇಕ್ ಅಂದರೆ ವಿರಾಮ ಯೋಗ. ಈ ಯೋಗ ಯಾರಿಗೆ ಮುಖ್ಯವಾಗಿ ನಾವು ಪರಿಚಯಿಸ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮೆಲ್ಲ ಉದ್ಯೋಗಿಗಳಿಗೆ, ಹೆಚ್ಚಿನ ಉದ್ಯೋಗಿಗಳಿರುವಂತಹ ಕಂಪನಿಗಳಿಗೆ ಅಥವಾ ಕಡಿಮೆ ಉದ್ಯೋಗಿಗಳಿರುವಂತಹ ಸ್ಥಳಗಳಲ್ಲಿ ಕೂಡ ಈಗಿನ ಕಾಲದಲ್ಲಿ ನಾವು ಹೆಚ್ಚಿನ ಒತ್ತಡದಿಂದ
ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಮತ್ತು ಕೂತ್ಕೊಂಡಲ್ಲಿಯೇ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಮ್ಮ ಆಯುಷ್ ಇಲಾಖೆ ಒಂದೊಂದು ಜನಾಂಗಕ್ಕೆ ಯೋಗವನ್ನು ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ವರ್ಷ ಮಕ್ಕಳಿಗೆ ಸ್ಪೆಷಲ್ ಕಾನ್ಸಂಟ್ರೇಟ್ ಮಾಡಿ ನಾವು ಮಕ್ಕಳಿಗೆ ಯೋಗವನ್ನು ಹೇಳಿಕೊಟ್ಟಿವಿ, ಸ್ಪೆಷಲ್ ಫೋಕಸ್ ಆನ್ ಚಿಲ್ಡ್ರನ್. ಅದಕ್ಕಿಂತ ಮುಂಚಿತವಾಗಿ ಮಹಿಳೆಯರಿಗಾಗಿ ಯೋಗ ಅಂತ ಸ್ಪೆಷಲ್ ಮಾಡಿದ್ವಿ. ಈ ವರ್ಷ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಏನು ಮಾಡಿದೆ ಅಂತ ಹೇಳಿದ್ರೆ, ಉದ್ಯೋಗಸ್ಕರ ಅಂದರೆ ಯಾರು ಉದ್ಯೋಗದಲ್ಲಿ ಇರ್ತಾರೆ ಅವರಿಗೆ ಯೋಗ ಅನ್ನುವಂಥದ್ದೊಂದು ಯೋಗ ಫಾರ್ ವರ್ಕಿಂಗ್ ಇಂಡಿವಿಜುವಲ್ಸ್ ಅಂತ ಕಾನ್ಸೆಪ್ಟ್ ತಂದಿದ್ದಾರೆ. ಅದಕ್ಕಾಗಿ ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಇದೊಂದು ಯುನಿಕ್ ಆ್ಯಪ್ ಅನ್ನು ಒಂದು ಇನ್ಸ್ಟಾಲ್ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಹೆಸರು ವೈ ಬ್ರೇಕ್ ಅಂತೇಳಿ. ವೈ ಅಂದರೆ ಯೋಗ, ವೈ ಬ್ರೇಕ್ ಆ್ಯಪ್ ಅನ್ನುವಂಥದ್ದು. ಇದರ ಮುಖ್ಯ ಉದ್ದೇಶ ಏನಂತಂದರೆ, ಉದ್ಯೋಗ ಮಾಡೋರಲ್ಲಿ ಡಿಸ್ಟ್ರೆಸ್ ಮಾಡಲಿಕ್ಕೆ, ಅವರ ಒತ್ತಡ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಮತ್ತು ರೀಫ್ರೆಶ್ ಅಂತ ಹೇಳಿ, ಅಂದರೆ ಅವರಿಗೆ ಉದ್ಯೋಗ ಮಾಡೋ ಸ್ಥಳದಲ್ಲೇ ಆ ಟೈಮಲ್ಲಿ ರೀಫ್ರೆಶ್ ಆಗಬೇಕು, ನಂತರ ರೀಫೋಕಸ್, ಅವರಿಗೆ ವಾಪಸ್ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ರೀಫೋಕಸ್ ಅನ್ನುವಂಥ ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಇದು ಕೇವಲ 5 ನಿಮಿಷದ ಯೋಗ ಪ್ರೋಟೋಕಾಲ್ ಇರುವಂಥದ್ದು. ತಿರುಗಿ ನಿಧಾನಕ್ಕೆ ಉಸಿರು ಬಿಡು, ಬಲಭಾಗಕ್ಕೆ ಬಿಡುತ್ತಾ ಬಲಭಾಗಕ್ಕೆ ತಿರುಗಿ ಬನ್ನಿ. ಉಸಿರು ಬಿಡುತ್ತಾ ನಿಮ್ಮ ಕೈಗಳನ್ನು ಸೊಂಟದ ಮೇಲೆ ಇರಿಸಿ ಹಾಗೂ ನಿಧಾನ. ಈಗ ಮೆಲ್ಲ ಉಸಿರನ್ನು ತೆಗೆಯುತ್ತಾ ನೇರ ಬನ್ನಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ಎಷ್ಟಾಗುತ್ತೆ ಹಾಗೂ ಎಡ ಬಲ ಭುಜದಲ್ಲಿ ಇರಿಸಿ ಮೇಲ್ಮುಖವಾಗಿರಬೇಕು. ಈಗ ಉಸಿರನ್ನು ಬಿಡುತ್ತಾ ಹಾಗೆ ನೇರ ಬನ್ನಿ. ಈಗ ಉಸಿರನ್ನು ಬಿಡುತ್ತಾ ನಿಮ್ಮ ಕೈಗಳನ್ನು ಕೆಳಗೆ ಬಲಭಾಗಕ್ಕೆ ಬಾಗಿ. ನಾಟ್ಯ ನಿಕೇತನ ಕೊಲ್ಯ ಕೋಟೆಕಾರ್ದ ನಿಲೆಟ್ ಬುಧಾರ ಕೊಲ್ಯದ ನಾಟ್ಯ ನಿಕೇತನ ನೃತ್ಯಾಂಗಣುಡು ನಾಟ್ಯ ಮೋಹನ ನವಂತ್ಯೋತ್ಸವ ಕಾರ್ಯಕ್ರಮ ನಡೆತಂಡು. ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಕಾರ್ಯಕ್ರಮ ಉದ್ದೀಪನ ಮಲ್ತಿರು. ಉಳ್ಳಾಲ ತಾಲೂಕುದ ನಾಟ್ಯ ನಿಕೇತನ ಕೊಲ್ಯ ಕೋಟೆಕಾರ್ದ ನಿಲೆಟ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬೊಕ್ಕ ಶಾಂತಲಾ ಪ್ರಶಸ್ತಿ ಪಡೆದಿನ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ರೇನ ಸೊನ್ಪನೆ ಜನ್ಮ ವರ್ಷಾಚರಣೆದ ಪೊರ್ತುಡು ನಾಟ್ಯ ನಿಕೇತನ ಕೊಲ್ಯದ ನಿರ್ದೇಶಕರು ಬೊಕ್ಕ ವಿದುಷಿ ರಾಜಶ್ರೀ ಉಳ್ಳಾಲ ದುಂಬಾಳ್ತೆಡು ನಾಟ್ಯ ಸರಣಿ 18ನೇ ಕಾರ್ಯಕ್ರಮ ನಾಟ್ಯ ಮೋಹನ ಜಯಂತ್ಯೋತ್ಸವ ಬುಧಾರ ಕೋಟೆಕಾರ್ದ ನಾಟ್ಯ ನಿಕೇತನ ನೃತ್ಯಾಂಗಣುಡು ನಡೆತಂಡು. ಭರತಾಂಜಲಿ ಸಂಸ್ಥೆದ ನಿರ್ದೇಶಕರು ಶ್ರೀಧರ ಹೊಳ್ಳ ಮಾತಿರೆಲ್ಲ ಎತ್ಕೊಂಡರು. ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ನಟರಾಜನ ಎದುರು ತುಡರ್ ಪುತ್ತಾದ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಉಳ್ಳಾಲ ಮೋಹನ್ ಕುಮಾರ್ ಪಾತೆರ್ದು ಭರತನಾಟ್ಯ ಕಲ್ಪನಕ್ಲೆಗ್ ಬೊಕ್ಕ ಕಲಾವಿದರಿಗೆ ಭರತನಾಟ್ಯ ಬಗೆಟ್ ಇಡ್ಡ ಸಂದೇಶ ಕೊರಿಯರು. ನಮ್ಮ ಕುಡ್ಲ ಚಾನಲ್ದ ಹಿರಿಯ ವಿಡಿಯೋಗ್ರಾಫರ್ ಬೊಕ್ಕ ನಾಟ್ಯ ನಿಲಯ ಉಳ್ಳಾಲದ ಗುರ್ಕಾರ್ಯರು ಜಯಂತ ಉಳ್ಳಾಲ ಮಲ್ಲ ಬಿನ್ನಿರಾದು ಪಾಲ್ದೆತೊಂಡೆರು. ವಿದ್ವಾನ್ ಚಂದ್ರಶೇಖರ ನಾವಡ ಸನಾತನ ನಾಟ್ಯಾಲಯದ ವಿದೂಷಿ ಶಾರದಾ ಮಣಿಶೇಖರ್ ಬೊಕ್ಕ ಸುದರ್ಶನ್ ಉಳ್ಳಾಲ ಈ ಪೊರ್ತೊಡಿತ್ತೇರು. ಶ್ರೀಧರ ಹೊಳ್ಳ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಪುದರಡು ರಾಜಶ್ರೀ ಉಳ್ಳಾಲ ನಾಟ್ಯ ಮೋಹನ ಭರತನಾಟ್ಯ ಸರಣಿ ಕಾರ್ಯಕ್ರಮಲಿನ ನಡಪಾವಂದಿತ್ತದು. 18ನೇ ಕಾರ್ಯಕ್ರಮಟು ಬೆಳಗಾವಿ ಶಾಂತಲಾ ನಾಟ್ಯಾಲಯದ ವಿದೂಷಿ ಶ್ರೀಮತಿ ರೇಖಾ ಹೆಗಡೆ ಬೆಳಗಾವಿಯರೆಡ್ದು ನಾಟ್ಯ ಮೋಹನ ನವತ್ಯೋತ್ಸವ ಮೂಡ್ದು ಬತ್ತಡು. ಇವತ್ತಿಗೆ
ಇವತ್ತಿಗೆ 35 ವರ್ಷಗಳಾಯಿತು ನಾನು ಡ್ಯಾನ್ಸ್ ಟೀಚರ್ ಆಗಿ ನನ್ನ ಜರ್ನಿ ಶುರು ಮಾಡಿ. ನಾನು 7 ವರ್ಷದ ಮಗು 7ರಿಂದ 14 ವರ್ಷದವರೆಗೆ 7-8 ವರ್ಷಗಳ ಕಾಲ ಸರ್ ಹತ್ರ ಪಳಗಿ ನಂತರ ಅವರೇ ಪ್ರಾರಂಭಿಸಿದಂತಹ ಶಾಂತಲಾ ನಾಟ್ಯಾಲಯ ಇವತ್ತು 35 ವರ್ಷ ಈ ವರ್ಷ ತುಂಬಿದೆ. ನನಗೆ ಅವರ ಒಂದು ಏನು ಅವರು ನನಗೆ ಕೊಟ್ಟರೋ ವಿದ್ಯೆಯನ್ನು, ಅದರಿಂದ ನಾನು ಇವತ್ತು ಅನ್ನ ಊಟ ಮಾಡ್ತಾಯಿದ್ದೀನಿ. ನನ್ನ ಗುರುಗಳಿಗೆ ಹೀಗೆ 100 ವರ್ಷ ಇನ್ನೂ ಜಾಸ್ತಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರು ಚೆನ್ನಾಗಿ ಬಾಳಲಿ ಅಂತ ಆಶಿಸ್ತೀನಿ. ಹೀಗೆ ಪ್ರತಿಯೊಂದು ತಿಂಗಳು ಒಂದೊಂದು ಶಿಷ್ಯರು ಬಂದು ನಮ್ಮ ನೃತ್ಯ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಅಮ್ಮಕ್ಕಂಗೆ ನನ್ನ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ನಮ್ಮ ಕುಡ್ಲ ವಾಹಿನಿ ನಮ್ಮ ಜಿಲ್ಲೆಯಲ್ಲಿ ತುಳುವಿನಲ್ಲಿ ಪ್ರಪ್ರಥಮವಾಗಿ ಆ ತುಳು ಭಾಷೆಯನ್ನು ಅದರಲ್ಲಿ ಕಾರ್ಯಕ್ರಮವನ್ನು ಪ್ರಚಾರ ಪ್ರಸಾರ ಇಡೀ ದೇಶಾದ್ಯ ಅಲ್ಲದೆ ಹೊರ ದೇಶಗಳಲ್ಲೂ ಕಾರ್ಯಕ್ರಮ ಪ್ರಚಾರ ಪ್ರಸಾರ ಮಾಡೋದಲ್ಲಿ ನಂಬರ್ 1 ವಾಹಿನಿ ನಮ್ಮ ಕುಡ್ಲ ವಾಹಿನಿ. ಆ ನಮ್ಮ ಕುಡ್ಲ ವಾಹಿನಿಯ ಹಿರಿಯ ಛಾಯಾಗ್ರಾಹಕ ಶ್ರೀಯುತ ಜಯಂತ ಉಳ್ಳಾಲ್. ರೇಖನಿಗೆ ನಾನು ತುಂಬ ಆಶೀರ್ವಾದ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನನಗೆ ದುಃಖ ಬಂದಿದೆ, ಭಾವಪೂರ್ಣವಾಗಿ ಅವಳು ಅಭಿನಯಿಸಿದ್ದಾಳೆ. ಮತ್ತೆ ನನಗೆ ಈ ಇಳಿ ವಯಸ್ಸಿನಲ್ಲಿ ನಾನು ತುಂಬ ನೋವು ಆದರೆ ಕೂಡ ಏನು ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಎಲ್ಲರೂ ನನ್ನ ಹತ್ರ ಕಲಿದವರು ನನ್ನ ಮಕ್ಕಳೇ ತಪ್ಪು ಮಾಡಿದ ದೊಡ್ಡ ವಿಷಯ ಅಲ್ಲ. ಆದ್ರಿಂದ ಒಬ್ಬ ಕಲಾವಿದನಿಗೆ ಸಿಕ್ಕದಂಥ ಭಾಗ್ಯ ನನಗೆ ಸಿಕ್ಕಿದೆ. ಇಂಥ ಕೆಲವು ಮಕ್ಕಳನ್ನು ತಯಾರು ಮಾಡಿದ್ದೇನೆ, ಅದು ಒಂದು ಸಂತೋಷ ನನಗೆ ಸಿಕ್ಕಿದೆ ಅಂತೇಳಿ ಈ ಇಳಿ ವಯಸ್ಸಿನಲ್ಲಿ ನಾನು ತುಂಬ ತೃಪ್ತಿ ಪಟ್ಟಿದ್ದೇನೆ. ಜಯಂತರ ಹೆಂಡತಿ ಮತ್ತು ಹೆಂಡತಿಯ ತಂಗಿ ನಮ್ಮಲ್ಲೇ ಕಲಿತವರು, ಜೂನಿಯರ್ ವಿದ್ವತ್ತು ಮಾಡಿ ಈಗ ಅವರು ಕೂಡ ಕ್ಲಾಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಅದರಿಂದ ನಾನು ತುಂಬ ಸಂತೋಷ ಪಟ್ಟಿದ್ದೇನೆ. ಹಾಗೆ ಇವರು ತುಂಬ ಪ್ರೋತ್ಸಾಹ ಮಾಡಿದ್ದರಿಂದ ಮತ್ತೆ ಯಾಕಂದರೆ ಆಗ ಹೇಳಿದಾಗ ಎಲ್ಲರ ನೃತ್ಯವನ್ನು ಅವರು ನೋಡ್ತಾರೆ, ಅನುಭವ ಉಂಟು ನೋಡಿ, ಕೆಲವರಿಗೆ ಮಾತಾಡಲಿಕ್ಕೆ ಆಗುತ್ತಿಲ್ಲ. ಅಂತೂ ಅವರದ್ದು ಕೂಡ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದೆ. ರೇಖಾ ಪುಟ್ಟ ಬಾಲಕಿ ಅಂದರೆ 7 ವರ್ಷ ಇರುವಾಗ ನಮ್ಮ ಮನೆಗೆ ಬಂದದ್ದು. ನಮ್ಮ ಸ್ವಲ್ಪ ಪೋಖ್ರಿ, ಈ ನಮ್ಮ ಆಡುಭಾಷೆಯಲ್ಲಿ ಹೇಳಿದ್ರೆ ತುಂಟಿ ಅವಳು. ಇವಳು ಕಲಿವಾಗ್ಲೇ ತುಂಬಾ ಹುಷಾರಿದ್ಲು. ಆವಾಗ್ಲೇ ನನ್ಗೆ ಈಗ್ಲೂ ನೆನಪಿದೆ, ಹಂಸನಾದ ಅಲ್ಲ ಜತಿಸ್ವರ, ರೂಪಕ ತಾಳದ ಜತಿಸ್ವರವನ್ನು ಎಲ್ಲ ಸ್ವರವನ್ನು ಬೇಗ ಹಾಡ್ತಾ ಇದ್ಲ ಆ ಏಜಲ್ಲೇ. ಅಷ್ಟು ಜಾಣ್ಮೆ ಅವಳಲ್ಲಿದೆ. ಒಳ್ಳೆಯ ಕಲಾವಿದೆ ಕೂಡ. ಎಲ್ಲ ಗೊತ್ತಿರಬಹುದು, ಉಳ್ಳಾಲದಲ್ಲಿ ನಾಟ್ಯ ನಿಲಯ ಅಂತ ಹೇಳುವಂತಹ ಒಂದು ನೃತ್ಯ ತರಗತಿಯನ್ನು ನಡೆಸ್ತಾ ಇದ್ದಾಳೆ. ನಮ್ಮ ನಾಟ್ಯ ನಿಕೇತನದ ಶಿಷ್ಯೆ. ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಸುನೀತನಿಗಿಂತಲೂ ಕಾರಣ ಜಯಂತ್ ಅಂತ ಹೇಳ್ಬಹುದು. ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಜಯಂತ್. ನನ್ಗಂತೂ ಬಹಳ ಆತ್ಮೀಯರು ಜಯಂತ್. ಸದಾ ಅಕ್ಕ ಅಕ್ಕ ಅಂತ ಮಾತಾಡುವಾಗ ನನಗೆ ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಕಲೆಯ ಮೇಲೆ ಅಪಾರ ಗೌರವ ಅವರಿಗೆ. ಅದೇ ರೀತಿ ಮಗಳನ್ನು ಕೂಡ ಈ ಒಂದು ಕ್ಷೇತ್ರಕ್ಕೆ ತಂದಿದ್ದಾರೆ. 2 ಮಕ್ಕಳು ಕಲಿತಾ ಇದ್ದಾರೆ. ಮಯೂರಿ ಬಂದಿದ್ದಾಳೆ, ಒಳ್ಳೆಯ ಕಲಾವಿದೆ ಮಯೂರಿ. ಇದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಜಯಂತಿಗೆ ಬಹಳ ಆಸೆ ಇದೆ. ಅದನ್ನು ಅವಳು ಪೂರೈಸ್ತಾಳೆ ಅಂತ ನಂಬಿಕೆ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವೆಲ್ಲ ಈ ಕಲಾವಿದೆಯನ್ನು ಪ್ರೋತ್ಸಾಹಿಸಿದಂತಹ ಜಯಂತ್ ಉಳ್ಳಾಲ್ ನಿಮಗೆ ಬಹಳ ಬಹಳ ಕೃತಜ್ಞತೆಗಳು. ಜಪ್ಪು ಮುಗೇರಡು ಬೊಲ್ಲ ತಮಿಳ್ದು ದಿಂಜ ಪ್ರಮಾಣದ ಸೊತ್ತುಲು ನಷ್ಟಾಯರೆ ಶಾಸಕರು ವೇದವ್ಯಾಸ್ ಕಾಮತ್ ಬೊಕ್ಕ ದುಂಬುದ ಕಾರ್ಪೊರೇಟರ್ ವೀಣಾ ಮಂಗಳ ಮೊಕ್ಲಿಗೆ ಜವಾಬ್ದಾರಿದಾಂತಿನವೇ ಕಾರಣ ಅಂದು ಜಪ್ಪು ಮುಗೇರ್ದ ಕಾಂಗ್ರೆಸ್ ವಾರ್ಡ್ ಸಮಿತಿ ತೂರ್ದುಂಡು. ಜಪ್ಪು ಮುಗೇರು ಕಾಂಗ್ರೆಸ್ ವಾರ್ಡ್ ಸಮಿತಿ ಗುರುಕಾರ್ಯರು ಸುಧಾಕರ್ ಜೆ ಸುದ್ದಿಕೂಟೋಡು ಪಾತಿರ್ದು ಕುಡ್ಲಡ್ ಇಂಚಿಪ್ಪ ಬತ್ತಿನ ಬಾರಿ ಬರ್ಸುಗು ಜಪ್ಪು ಮುಗೇರು ಪ್ರದೇಶದ ನಾಗಲ್ ಉರುಂಡೆ ತೋಟದ ರಾಜತೋಡು ತಡೆಪ್ಪು ಗೋಡೆ ಬಿಚ್ಚಿದು ಪೋತುಂಡು. ತೋಚಿಲ ನಾಗಲ್ ಗಣೇಶ್ ನಗರ ಪೊಯ್ಯೆ ವೈದ್ಯನಾಥ ನಗರ ಬಜೆಬಿತ್ಲು ಅಂಗಡಿಮಾರ್ ಸುತ್ತಮುತ್ತ ಬೊಲ್ಲ ತಮ್ಮಿಲ್ದು ದಿಂಜ ಪ್ರಮಾಣದ ಸೊತ್ತುಲು ನಾಶಾತಂಡು. ಇಂಚ ಆಯರೆ ಶಾಸಕರು ವೇದವ್ಯಾಸ್ ಕಾಮತ್ ಬೊಕ್ಕ ಪಾಲಿಕೆದ ದುಂಬುದ ಸದಸ್ಯರು ವೀಣಾ ಮಂಗಳ ಮೊಕ್ಲೆಗ್ ಜವಾಬ್ದಾರಿದಾಂತಿನ ದುವೇ ಕಾರಣ ಅಂದು ಪಂಡೆರು.
ಪಂಪ್ವೆಲ್ ಎಕ್ಕೂರಾದು ಜಪ್ಪು ಮುಗುರುಡೆ ಪೋಪುನ ರಾಜತೋಡುಡು ನಾಗಲ್ ಉರುಂಡೆ ತೋಟ ಪನ್ಪುನವಲು 25 ಮೀಟರ್ ದಾತು ತಡೆಪುಗೋಡೆ ಇಡೀ ನಾಶ ಆತಂಡು. ಆದಿ ವರ್ಷ ದುಂಬು ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ರಾಜತೋಡುಗು ಇಡೀ ಕಾಂಕ್ರೀಟ್ ತಡೆಪು ಗೋಡೆ ಕಟ್ಟರೆ ಕೋಟಿಗಟ್ಲೆ ಕಾಸು ಅನುದಾನ ತಿಕ್ಕದಂಡು. ರಾಜತೋಡುದ ರಡ್ಡು ಬರಿಟ್ಲ ತಡೆಪುಗೋಡೆ ಕಟ್ಟದಂಡು. ಬೊಕ್ಕೊಂಜಿ ಬರಿಟ್ ಸರಿಯಾಯಿನ ತಡೆಪುಗೋಡೆ ಕಟ್ಟದಂಡು. ಅಂಡ ಇಂಕ್ಲಿನ ಕ್ಷೇತ್ರಡು ಅಧರ್ಮದ ಕಾಮಗಾರಿ ಮಲ್ತುದೇರು. ಊರದ ಶಾಸಕರು ಬೊಕ್ಕ ದುಂಬದ ಕಾರ್ಪೊರೇಟರ್ಗೂ ಜವಾಬ್ದಾರಿ ಇಜ್ಜಂದಿನವೇ ಇಂದಕ್ಕೆ ಕಾರಣ. ಮುಲ್ಪದ ಜನಕ್ಕಲು ಪ್ರಶ್ನೆ ಮಲ್ತಂಡ ಮನಸ್ಸಿಜ್ಜಂದಿನ ಮನಸ್ಸುಡು ಉತ್ತರ ಕೊರೊಂದುಲ್ಲೆರೆಂದು ಸುಧಾಕರ್ ಜೆ ದೂರಿಯರು. ದುಂಬದ ಕಾರ್ಪೊರೇಟರ್ ನಾಗೇಂದ್ರ ಕುಮಾರ್ ಜಪ್ಪುಮೊಗ್ಗೆರು, ಹರ್ಬರ್ಟ್ ಡಿಸೋಜಾ ಕಡೇಕಾರ್, ತಾರ್ನಾಥ ಭಂಡಾರಿ ಸುದ್ದಿಕೂಟೊಡಿತ್ತರು. ಕಳೆದ 20-25 ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದ ಕಂಕನಾಡಿ, ಪಂಪ್ವೆಲ್, ಎಕ್ಕೂರು ಮುಖಾಂತರ ಜಪ್ಪಿನಮಗೂರು ಪ್ರದೇಶದಲ್ಲಿ ಹಾದು ಹೋಗುವ ರಾಜಕಾಲುವೆ ನಾಗಲ್ಲು ಉರುಂಡತೋಟೆ ಎಂಬಲ್ಲಿ ಸುಮಾರು 25 ಮೀಟರ್ಗಳಷ್ಟು ತಡೆಗೋಡೆ ಸಂಪೂರ್ಣ ಕೊಚ್ಚಿ ಹೋಗಿದೆ. ಇದರಿಂದಾಗಿ ಜಪ್ಪಿನಮಗೂರು ಗ್ರಾಮದ ಹಲವಾರು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಮನೆ, ಅಂಗಡಿಗಳಿಗೆ ಮನೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಲೆಬಾಳುವ ವಸ್ತುಗಳು ನಷ್ಟವಾಗಿವೆ. ಕಳೆದ 15 ದಿನಗಳಲ್ಲಿ 3-4 ಬಾರಿ ನೆರೆ ಪುನರ್ವರ್ತನೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆದರೆ ಕಳೆದ 6 ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ರಾಜಕಾಲುವೆಗೆ ಸಂಪೂರ್ಣ ಕಾಂಕ್ರೀಟೀಕೃತ ತಡೆಗೋಡೆ ನಿರ್ಮಿಸಲು ಕೋಟ್ಯಾಂತರ ಮೊತ್ತದ ಅನುದಾನ ಬಿಡುಗಡೆಯಾಗಿದೆ. ರಾಜಕಾಲುವೆ ಎರಡೂ ಬದಿಯಲ್ಲಿ ತಡೆಗೋಡೆ ನಿರ್ಮಾಣವಾಗಿದ್ದು ಇನ್ನೊಂದು ಬದಿಯಲ್ಲಿ ಸಮರ್ಪಕವಾದ ತಡೆಗೋಡೆ ನಿರ್ಮಾಣವಾಗಿದೆ. ಯಾಕೆಂದರೆ ಆ ಕ್ಷೇತ್ರದ ಕಾರ್ಪೊರೇಟರ್ ಬೇರೆಯವರಾಗಿದ್ದು ಅವರ ಕ್ಷೇತ್ರದಲ್ಲಿ ಈ ಕಾಮಗಾರಿ ಉತ್ತಮ ರೀತಿಯಲ್ಲಿ ನಡೆದಿದೆ. ಆದರೆ ನಮ್ಮ ಕ್ಷೇತ್ರದ ನಿಕಟಪೂರ್ವ ಕಾರ್ಪೊರೇಟರ್ ಅವರ ಅಸಡ್ಡೆಯೋ, ರಾಜಕೀಯ ಕಾರಣವೋ ಅಥವಾ ವೈಯಕ್ತಿಕ ಲಾಭಕ್ಕಾಗಿಯೋ ಗೊತ್ತಿಲ್ಲ, ಇಲ್ಲಿ ಅರ್ಧಂಬರ್ಧ ಕಾಮಗಾರಿ ನಡೆಸಿ ಬಹಳ ತೊಂದರೆಯನ್ನು ಉಂಟು ಮಾಡಿದ್ದಾರೆ. ಅದೇ ರೀತಿ ಆಕಾಶ್ ಕಟ್ಟಪುಣಿ ಎಂಬುವರ ಮನೆಯಿಂದ ಸುಮಾರು 75 ಮೀಟರ್ಗಳಷ್ಟು ಉದ್ದಕ್ಕೆ ಯಾವುದೇ ತಡೆಗೋಡೆ ನಿರ್ಮಿಸದೆ ಹಳೆಯ ಮಣ್ಣಿನ ತಡೆಗೋಡೆ ಇದಕ್ಕಾಗಿ ಅದಕ್ಕೆ ಇದರ ರಕ್ಷಣೆ ಅಂತಾಗಿದೆ. ಕಳೆದ 2 ವರ್ಷಗಳಿಂದ ಸ್ಥಳೀಯರು ಕಾರ್ಪೊರೇಟ್ಗೆ ಕರೆ ಮಾಡಿ ಈ ಬಗ್ಗೆ ತಿಳಿಸಿದ್ರು ಕೂಡ ಅವರು ಅದಕ್ಕೆ ಯಾವುದೇ ಸ್ಪಂದನೆ ನೀಡಿಲ್ಲ. ಮನವಿ ಮುಖಾಂತರ ಕೂಡ ನೀಡಿದ್ರು ಕೂಡ ಇದಕ್ಕೆ ಮುಂದೆ ನೆರೆ ಬಂದಾಗ ನೋಡೋಣ ಎಂಬಂತಹ ಉಡಾಪಿ ಮಾತುಗಳನ್ನು ಆಡಿದ್ದಾರೆ ಎಂಬುದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ. ತನ್ನ ಸ್ವಾರ್ಥ, ತಾನು ಹೇಳಿದಂತೆ ಅಧಿಕಾರಿಗಳು ಕೇಳಬೇಕು, ತನಗೆ ಯಾರು ನಿರ್ದೇಶನ ನೀಡಬಾರದು ಎಂಬ ದರ್ಪ ಹಾಗೂ ವೈಯಕ್ತಿಕ ಲಾಭಕ್ಕಾಗಿ ಗ್ರಾಮದ ಜನರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವಂತಹ ನಿಕಟಪೂರ್ವ ಕಾರ್ಪೊರೇಟರ್ ಶ್ರೀಮತಿ ವಿನಮಂಗಳ ಹಾಗೂ ಸ್ಥಳೀಯ ಸಮಸ್ಯೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವ ಶಾಸಕರು ಇದಕ್ಕೆ ಉತ್ತರದಾಯಿತ್ವವನ್ನು ವಹಿಸಬೇಕು. ಪಿವಿ ಐತಾಳಿರು ತಾಪನೆ ಮಲ್ತುದಿನ ಯಕ್ಷನಂದನ ಪಣಂಬೂರು ಸಂಸ್ಥೆದ 44ನೇ ವರ್ಷಾಚರಣೆ ಬೊಕ್ಕ ವಾಲಿ ಮೋಕ್ಷ ಪ್ರಸಂಗದ ಇಂಗ್ಲಿಷ್ ಯಕ್ಷಗಾನ ಜೂನ್ 21 ಕುಡ್ಲದ ಪುರಭವನೋಡು ನಡಪೆರೆ ಉಂಡೊಂದು ಸಂಚಾಲಕಿಯರು ಪಿ ಸಂತೋಷ ಐತಾಳ್ ಸುದ್ದಿಕೂಟೋಡು ತೆರಿಪಾದಿರು. ಯಕ್ಷನಂದನ ಪಣಂಬೂರ್ದ ಸಂಚಾಲಕಿಯರು ಪಿ ಸಂತೋಷ್ ಐತಾಳೆರು ಕುಡ್ಲಡು ಸುದ್ದಿಕೂಟೋಡು ಪಾತಿರ್ದು ಸಮಾನ ಮನಸ್ಸದಕ್ಲೆಯನ್ನು ಒಟ್ಟು ಸೇರಾದು ಪಿವಿ ಐತಾಳೆರು ತಾಪನೆ ಮಲ್ತುದಿನ ಯಕ್ಷನಂದನ ಪಣಂಬೂರು ಸಂಸ್ಥೆದ 44ನೇ ವರ್ಷಾಚರಣೆ ಜೂನ್ 21 ಕುಡ್ಲದ ಪೂರ್ವಭವನೋಡು ನಡಪುಂಡು. ಆನಿಬಯ್ಯ 5:30 ಗಂಟೆಡ್ದು ರಾತ್ರಿ 1 ಮುಟ್ಟ ಐತಾಳ್ರೆನ ಮಗೆ ಪಿ ಸುರೇಶ್ ಕುಮಾರ್ ಐತಾಳ್ ಬರಿತಿನ ವಾಲಿ ಮೋಕ್ಷ ಇಂಗ್ಲಿಷ್ ಯಕ್ಷಗಾನ ನಡಪೆರೆ ಉಂಡೊಂದು ಪಂಡೆರು. ಸಭಾ ಕಾರ್ಯಕ್ರಮಟ್ಟು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ಕೊರ್ಪೆರು. ಡಾಕ್ಟರ್ ಹರಿಕೃಷ್ಣ ಪುನರೂರು ಗುರುಕಾರ್ಮೆ ವಹಿಸುವೆರು. ದುಂಬುದ ವಿಧಾನ ಪರಿಷತ್ ಸದಸ್ಯರು ಬೊಕ್ಕ ದುಂಬುದ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮಲ್ಲ ಬಿನ್ನೆರಾದು ಪಾಲ್ದಿತನ್ವೆರು. ಈ ಪೊರ್ತುಡು ವೆಂಕಟರತ್ನ ಚಾರಿಟೇಬಲ್ ಟ್ರಸ್ಟ್ ದಾನಿಲೆಟ್ಟು ವಿದ್ಯಾನಿಧಿನ ಜೋಕ್ಲೆಗ ಕೊರ್ಪುಣೊಂದು ಪಿ ಸಂತೋಷ್ ಐತಾಳೆರು ಪಂಡೆರು. ಪಿವಿ ಐತಾಳ ಇಂಗ್ಲಿಷ್ ಯಕ್ಷಗಾನ ಕೂಟ ಯಕ್ಷನಂದನದ ಪದಾಧಿಕಾರಿಲು ರವಿ ಅಲಿವುರಾಯ ವರ್ಕಾಡಿ, ಡಾಕ್ಟರ್ ಪಿ ಸತ್ಯಮೂರ್ತಿ ಐತಾಳ, ಪಿ ಸುರೇಶ್ ಕುಮಾರ್ ಬೊಕ್ಕ ವೃಂದಾ ಕೊನ್ನಾರ್ ಸುದ್ದಿಕೂಟೋಡು ಪಾಲ್ದಿತೊಂಡೆರು. ಇದೇ ಬರೋ 21ನೇ ತಾರೀಕು ಶನಿವಾರ 5:30 ಗಂಟೆಗೆ ಪುರಭವನದಲ್ಲಿ ನಮ್ಮ ಯಕ್ಷನಂದನದ 44ನೇ ವಾರ್ಷಿಕೋತ್ಸವ, ಅದೇ ಹಾಗೆ ನಮ್ಮ ಯಕ್ಷಗಾನ ಟ್ರಸ್ಟ್ ಅಂತ ನಾವು ಮಾಡಿದ್ದೇವೆ ಇದನ್ನು. ಅದಕ್ಕೆ ಏನಂತ ಹೇಳಿದರೆ ವೆಂಕಟರಮಣ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಅದರ 10ನೇ ವರ್ಷದ ಈ ಸೆಲೆಬ್ರೇಷನು. ಅದು ಯೂಶುವಲಿ ನಾವು ಮಾಡೋದಂತ ಹೇಳಿದರೆ ತಂದೆಯವರು ದೈವಾಧೀನರಾದಂತಹ ಆ ಒಂದು ಸಂದರ್ಭದ ಒಂದು ಯಾವ ಮಂತಿನಲ್ಲಿ ಬರ್ತಾರೆ ಆ ಮಂತಿನಲ್ಲಿ ನಾವು ಯೂಶುವಲ್ ಮಾಡೋದು. ಈ ಸರ್ತಿ ಅವರದ್ದು 28ನೇ ಇದರ ದಿನ ಆ್ಯನಿವರ್ಸರಿ.
ಸೊ ಆ ದಿನ ನಾವು ಹಮ್ಮಿಕೊಂಡಂಥ ಕಾರ್ಯಕ್ರಮ ಟೌನ್ ಹಾಲ್ನಲ್ಲಿ ಪುರಭವನದಲ್ಲಿ 5:30 ಗಂಟೆಗೆ ಸರಿಯಾಗಿ ಈವರೆಗೆ ಸುಮಾರು 500ಕ್ಕೂ ಮಿಕ್ಕಿ ಪ್ರಸಂಗದ ಒಂದು ಪ್ರದರ್ಶನ ನಮ್ಮಿಂದ ನಡೆದಿದೆ. ನಾಗಪುರ, ಚೆನ್ನೈ, ಮುಂಬೈ ಇಂತಹ ಕೆಳಗಡೆಯಲ್ಲಿ ಅದೇ ರೀತಿ ಇಲ್ಲಿ ನಡೆಯುವಂತಹ ನಾಗ್ಪುರದಲ್ಲಿ, ಅದೇ ರೀತಿ ಇಲ್ಲಿ ನಡೆಯುವಂತಹ ಎಲ್ಲ ಮೆಡಿಕಲ್ ಕಾನ್ಫರೆನ್ಸ್ಗಳಿಗೆ ಕೂಡ ನಮ್ಮದೇ ಆದಂತಹ ಒಂದು ಯಕ್ಷಗಾನ ಪ್ರದರ್ಶನ ನಡೀತಾ ಇದೆ. ಇದೇ ರೀತಿ ಮುಂದುವರಿದು ಈ ವರ್ಷ ಏನು ಮಾಡೋದು ಅಂತ ಹೇಳಿ ಇದು ಮಾಡುವಾಗ ಕಳೆದ ಒಂದು ಸಭೆಯಲ್ಲಿ ನಾನು ಹೇಳಿದೆ, ಸುರೇಶ್ ಐತಾಳ್ ನನ್ನ ಅಣ್ಣ, ಅವರು ಬರೀಲಿಕ್ಕೆ ಬಾಕಿ ಇದೆ, ಮುಂದಿನ ಪ್ರಸಂಗವನ್ನು ವಾಲಿಮೋಕ್ಷವನ್ನು ಅವರು ಬರಿಬೇಕು ಅಂತ ಹೇಳಿ ಅವರನ್ನು ಸ್ಪೀಚಲ್ಲಿ ಹೇಳಿದಾಗ ಅದರಿಂದ ಉತ್ತೇಜನಗೊಂಡಂತ ಅವರು ಈ ವರ್ಷದ ಈ ಒಂದು ಕಥೆಯನ್ನು ವಾಲಿಮೋಕ್ಷವನ್ನು ಬರೆದಿದ್ದಾರೆ. ನನ್ನದು ಒಂದು ಯಕ್ಷಗಾನದ ಆಂಗ್ಲ ಮಾತುಗಾರಿಕೆ ಯಕ್ಷಗಾನದಲ್ಲಿ ನನ್ನ ಕಿರು ಕಾಣಿಕೆಯಾಗಿ ಈ ವಾಲಿಮೋಕ್ಷವನ್ನು ಆಂಗ್ಲ ಭಾಷೆಯಲ್ಲಿ ಬರೆದಿದ್ದೇನೆ. ಇದರ ಕನ್ನಡ ಅರ್ಥವನ್ನು ನನಗೆ ಕಥಾ ಸಾರಾಂಶವನ್ನು ಹೇಳಿಕೊಟ್ಟವರು ನಮ್ಮ ಹಿರಿಯರಾದಂಥ ಕುಂಬ್ಳೆ ಶ್ರೀಧರ ರಾವ್ ಅವರು, ದಿವಂಗತ ಶ್ರೀಧರ ರಾವ್ ಅವರು ಹೇಳಿಕೊಟ್ಟದ್ದು, ಬರೆದುಕೊಟ್ಟು ಕಥೆಯ ಸಾರಾಂಶವನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ಈ ಕಥೆಯನ್ನು ಬರೆದ ನಂತರ ಅದನ್ನು ಸರಿಪಡಿಸಿದವರು ML ಸಾಮಗ, ಅವರ ಇನ್ಪುಟ್ಟಿಂದ ಸರಿಪಡಿಸಿಕೊಟ್ಟವರು ML ಸಾಮಗ, ಈಶ್ವರ ಭಟ್, ನನ್ನ ಬ್ರದರ್ಸ್ ಸಂತೋಷ್ ಐತಾಳ್ ಹಾಗೂ ಸತ್ಯಮೂರ್ತಿ ಐತಾಳ್ ಹಾಗೂ ನನ್ನ ಮಗ ಆದಿತ್ಯ ಐತಾಳ್. ತುಳುನಾಡದ ಭೂತಾರಾಧನೆ ಬೊಕ್ಕ ಬೆನ್ನಿ ಸಾಗುಳಿಗೆ ಸಂಬಂಧ ಆಯಿತದು ದೈವಸ್ಥಾನುಲಿಗೂ ಹೊಂದುದು ಏತೋ ನಂಬಿಕೆ ಆಚರಣೆಲುಂಡು. ಉಳ್ಳಾಲ ಉಳಿಯದ ಉಳ್ಳಾಲ್ದಿ ಧರ್ಮರಸೆರ್ನ ಕ್ಷೇತ್ರದ ಕಂಡುಡು ಸಂಪ್ರದಾಯದ ನೇಜಿ ನಡಪುನ ಕಾರ್ಯ ಧರ್ಮದರ್ಶಿ ದೇವಮೂಲ್ಯಣ್ಣೆ ವೃತ್ತಪತ್ತದ ಗುರುವಾರ ನಡೆತಂಡು. ಬೆನ್ನಿ ಸಾಗುಳಿ ಇಜ್ಜಂದೆ ತುಳುವೆರು ಇಜ್ಜೆರು ಅಂಚನೆ ಭೂತಾರಾಧನೆ ಇಜ್ಜಂದೆ ತುಳುವೆರು ಇಜ್ಜೆರಂದು ಪನೊಲಿ. ದೈವಾರಾಧನೆಗ್ಲ ತುಳುನಾಡ ಬೆನ್ನಿ ಸಾಗುಲಿಗ್ಲ ಒಂಜಕ್ಕೊಂಜಿ ಸಂಬಂಧ ಐತದು ಏತೋ ಆಚರಣೆಲು ನಂಬಿಕೆಲುಂಡು. ಬಾರೆಮಾರ್, ಬಾಕಿಮಾರ್, ಕೇರಿಮಾರ್, ದೈವದ ಕಂಡ, ವಲಸರಿ ಕಂಡ ಇಂಚ ಬೇತೆ ಬೇತೆ ಪುದರಡು ಕಂಡ ಐತದು ಕಟ್ಟುನಿಟ್ಟದ ಆಚರಣೆಡು ಬೆನ್ನಿ ಸಾಗೋಳಿ ನಡಪುಂಡು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸೆರ್ನ ಕ್ಷೇತ್ರ ಮೂಡಾಯಿ ಮಾಡ, ಪಡ್ಡೈ ಮಾಡ, ಪಟ್ಟ ಸಿಂಹಾಸನ ಇತದು ಮುಲ್ಪ ಕ್ಷೇತ್ರದ ಕಂಡದ ಬೆನ್ನಿ ಸಾಗೋಳಿ ಬುಳೆಸಲೆ ಈ ಸೇಸವಾದುಂಡು. ನೇಜಿ ನಡುಪುನ ದಿನ ಕ್ಷೇತ್ರದ ಧರ್ಮದರ್ಶಿ ದೇವಮೂಲ್ಯಣ್ಣೆ ಉಪವಾಸ ವ್ರತೊಡುಪೊಡು. ನೇಜಿ ನಡೆದು ಮುಗಿನೆಡ್ದು ಬೊಕ್ಕ 6 ವನಸ್ ಮಲ್ಪೊಡು. ಕಂಡ ದತ್ತಿ ನೆಡ್ದು ಬೊಕ್ಕ ಸುರೂಕು ದೇವಮೂಲ್ಯಣ್ಣೆ ನೇಜಿ ನಡುಡು. ಮಾತಾ ಕಂಡೊಲೆಗ ಐತ ಯಜಮಾನಿರು ನೇಜಿಗ್ ಜನಲಿಪ್ಪುವೆರು ಅಂಡ ದೆಕ್ ಜನಲೆಪ್ಪೆರೆ ಇಜ್ಜಿ ಊರ್ದ ಮಾತಾ ಪುಂಜೋನಕ್ಲು ಮಾತಾ ಸೇರ್ದು ಈ ಕಂಡ ನಡುಡು. ಬಿಂದಿನೆಕ್ ಪಡಿಯರಿ ಕೊರಿಯರೇಜಿ ಮಧ್ಯಾಹ್ನದ ವನಸು ಉಂಡು. ಕೇಯಿ ಕುಯ್ಪು ನಲ್ಪಲ ಅಂಚನೆ ಮಾತಿರ್ಲ ಸೇರ್ದು ಒತ್ತರೆ ಮಲ್ಪೊಡು. ದುಂಬು ಎರುಬೋರಿಲೇನು ಕಟ್ಟದು ದತ್ತೊಂದಿತ್ತೆರು ಅಂಡ ಇತ್ತೆ ಟಿಲ್ಲೆರಡು ದಪ್ಪುನ ಬೊಕ್ಕ ಪಜನೇಜಿ ತಯಾರಾಪುಂಡು. ಗುರುವಾರ ನೇಜಿ ನಡಿಯರೆ ದಿನ ದೇದಿತದು ದೇವಮೂಲ್ಯಣ್ಣೆ ನೇಜಿ ನಡೆದು ಮುಹೂರ್ತ ಮಲ್ತಿ ನಡೆದು ಬೊಕ್ಕ ಮಾತಿರ್ಲ ನೇಜಿ ನಡಿಯೇರು. ಕ್ಷೇತ್ರದ ಆಡಳಿತ ಸಮಿತಿದಕ್ಲು ಭಕ್ತರು ಈ ಪೊರ್ತುಡಿತ್ತೆರು. ಈ ಪೊರ್ತುಡು ಕ್ಷೇತ್ರದ ಧರ್ಮದರ್ಶಿ ದೇವಮೂಲ್ಯಣ್ಣೆ ನಮ್ಮ ಕುಡ್ಲದೊಟ್ಟುಗು ಪಾತಿರ್ದು ಕ್ಷೇತ್ರದ ಆಚರಣೆ ಸಂಪ್ರದಾಯಲೇನು ತೆರಿಪಾಯಿರು. ಒಂದುವೇ ಕಂಡುಡು ಕೆಲವು ವರ್ಷದ್ದು ದುಂಬು ಮುಟ್ಟಲ ನೇಜಿಡ್ದು ಬೊಕ್ಕ ಕರುಂಬುದ ಬುಳೆ ಮಲ್ತದು ಕ್ಷೇತ್ರಡು ಅಚ್ಚಿ ಬೆಲ್ಲ ತಯಾರು ಮಲ್ತೊಂದಿತ್ತೆರು. ಕ್ಷೇತ್ರದ ವರ್ಷದ ನೇಮದ ಪಗ ಕ್ಷೇತ್ರಡು ತಯಾರು ಮಲ್ತಿನ ಬೆಲ್ಲ ಗಳಸೊಂದಿತ್ತೆರು. ಅಂಚನೆ ಕ್ಷೇತ್ರದ ಕಂಡುಡು ಮಲ್ತಿನ ಬುಳೆನು ಕ್ಷೇತ್ರದ ಖರ್ಚಿಗೆ ಗಳಸೊಂದುಲ್ಲೆರು. ವಲಸರಿ ಕಂಡ ಮುಹೂರ್ತದ ಒಂಜಿ ದಿನ ಪಂಡದ ದಿನಮಾನ ಮಾತದಿ ಒಂದು ಎಡ್ಡೆ ಗಳಿಗೆಡು ಇನ್ನು ಮುಹೂರ್ತ ಮಲ್ಪನ ಸಂಪ್ರದಾಯ ಪಂಡಂದ ದೇವೇರ್ನ ಉತ್ಸವ ಕಂಡ ಐಕೆ ಈ ಕ್ಷೇತ್ರದ ಐಕೆ ಆತೆ ಮಹತ್ವ ಉಂಟು ದಯಪಂಡಂದ ಶುದ್ಧಾಚಾರಡು ಕೆಲವು ಇಕ್ಕಿ ಸೂತಕದ ಕುಲಾವಡು ಅತಂದ ಅಮ್ಮೆ ಮಾತು ಇಟ್ಟಿನಕ್ಲೆ ಪೂರ ಐಕೆ ಜಪ್ಪುನಂಚಿನ ಸಂಪ್ರದಾಯ ಐಕೆ ಕೆಲವು ಕಾಪು ದೀದು ಕಟ್ಟ ಆಪುನಂಚಿನ ಕಂಡ ಐಕೆ ಮುಹೂರ್ತ ಮಲ್ತೊಂದು ಐದು ಮಿತ್ತುವರ ಇಂಚಿನ ವಿಷಯವನ್ನು ನನ್ನ ಐಕೆ ಅನ್ನದಾನ ಕೊರ್ದು ಐತ ನಾಟಿನ ಮಲ್ಪೋಡು ಬಂತಿನ ಹಿರಿಯಾಕ್ಲೇರು ದಿನಂಚಿನ ಸಂಪ್ರದಾಯ ಅವೇ ಇಂಥ ದಿವಸಡು ಐನು ಸಾಂಪ್ರದಾಯಿಕವಾದ ನಾಟ್ಯ ಮಲ್ತಿದ್ದು
ಐದು ಒಕ್ಕ ಮಿತ್ತು ಬರ್ಪುನಲ್ಲ ಐದು ಸಾಂಪ್ರದಾಯಿಕವಾದಿ ಮನುಷ್ಯ ಮಾತನಾಡದೆ ಮಿತ್ತು ಬರ್ಪುನ ಸಂಪ್ರದಾಯ ಇಂಥ ದಿವಸ ಲೈನ್ ಮತ್ತೊಂದೊಂದು ಮಂತಿನಿಟ್ಟು ಸಂಪೂರ್ಣ ಸಮೃದ್ಧಿ ಆದ ಆ ಒಲಸರಿ ಕಂಡಡೆ ಎಡ್ಡೆ ಬುಲೆ ಬರ್ತದೆ ಮಾತೆರ್ನ ಇಡೀ ದೇಶಕ್ಕೆ ನಮ್ಮ ಬುಲೆ ಸಮೃದ್ಧಿ ಆದ ಬೇಡೊಂದು ಆ ಮಾತ ಸರ್ವಶಕ್ತಿಲೆಗಡ ಪ್ರಾರ್ಥನೆ ಮಲ್ತಂದು ಇಂಥ ದಿನ ಎಡ್ಡೆ ಒಂಜಿ ವಿಷಯಗಳಿಗೆ ಇತ್ತಿನ ಅಮೃತಗಳಿಗಿಡು ఆయన ಪೂರ್ಣ ನಡಪಾದ ಕುರಿಯರು ಕನ್ಪುನಂಚಿನ ಒಬ್ಬರ ಆ ಕ್ಷೇತ್ರದ ಸರ್ವಶಕ್ತಿಲೆಗಿತ್ತು. ಕಾಜಿ ಅಸ್ಸಯ್ಯದ್ ಉಮರುಲ್ ಫಾರೂಕ್ ಅಲ್ ಬುಖಾರಿ ಪೊಸೋಟ್ ತಂಗಳೇರ್ನ 10ನೇ ಉರೂಸ್ ಬೊಕ್ಕ ಮಳ್ಹರ್ ಬರವ್ ಸಂಸ್ಥೆದ 10ನೇ ವರ್ಷಾಚರಣೆ ಜೂನ್ 14 ಮುಟ ಮಂಜೇಶ್ವರಿ ಪೊಸಂಗಡಿ ಕೈತಲ್ದ ಮಳ್ಹರ್ಡ್ ನಡತೊಂದುಂಡು ಕೆಎಂ ಅಬೂಬಕರ್ ಸಿದ್ದಿಕ್ ಪಂತೆರು. ಮಂಜೇಶ್ವರ ಪೊಸಂಗಡಿ ಕಣಿಲದ ಮಳ್ಹರ್ ವಿದ್ಯಾಸಂಸ್ಥೆ ಪ್ರಚಾರ ಸಮಿತಿದ ಕಾರ್ಯಗುರ್ಕಾರ್ಯರು ಕೆಎಂ ಅಬೂಬಕರ್ ಸಿದ್ದಿಕ್ ಕುಡ್ಲಡ್ ಸುದ್ದಿ ಕೊಟ್ಟಡು ಪಾತಿರ್ದ ಕೇರಳ ಬೊಕ್ಕ ಕರ್ನಾಟಕದ ಪುದರ್ ಪೋಯಿ ಆಧ್ಯಾತ್ಮಿಕ ನಾಯಕರು ಬೊಕ್ಕ ಧಾರ್ಮಿಕ ವಿದ್ವಾಂಸರ ಆದಿತ್ತಿನ ಕಾಜಿ ಅಸಯೀದ್ ಉಮರುಲ್ ಫಾರೂಕ್ ಅಲ್ ಬುಖಾರಿ ಪೊಸೋಟ್ ತಂಗಳೇರ್ನ 10ನೇ ಉರೂಸ್ ಬೊಕ್ಕ ಮಳ್ಹರ್ ಸಂಸ್ಥೆದ ಬುಳ್ಳಿ ಪರ್ಬ ಮಂಜೇಶ್ವರ ಕಣಿಲದ ಮಳ್ಹರ್ ಸಂಸ್ಥೆಡ್ ಜೂನ್ 14 ಮುಟ ನಡತೊಂದುಂಡು ಪಂಡಿರು. ಜೂನ್ 21 ಮಧ್ಯಾಹ್ನ ಸಾಮಾಜಿಕ ಸಭೆ ಬೊಕ್ಕ ಬಯ್ಯ 7 ಸನದೂದಾನ ಲೇಸ್ ನಡಪರೆ ಉಂಡು. ಪೊಸೋಟ್ ತಂಗಳ್ ಕರ್ನಾಟಕದ ಹಾವೇರಿಡ್ ತಾಪನೆ ಮಲ್ತಿನ ಮುಯಿನುಸುನ್ನ ವಿದ್ಯಾಸಂಸ್ಥೆದ ನಿಲಿಟ್ಟು ಕೊರ್ಪುನ ಸಾಧಕ ಪ್ರಶಸ್ತಿನ ಡಾಕ್ಟರ್ ಫಾಜಿಲ್ ರಜ್ವಿ ಹಜರತ್ ಕಾವಳಕಟ್ಟೆದರೆಗೂ ಕೊರ್ಪುನೊಂದು ಕೆಎಂ ಅಬೂಬಕರ್ ಸಿದ್ದಿಕ್ ಪಂಡಿರು. ಸಂಸ್ಥೆದ ಪ್ರಧಾನ ಕಾರ್ಯಂತಿರು ಸಯೀದ್ ಜಲಾಲುದ್ದೀನ್, ಕರ್ನಾಟಕ ಪ್ರಚಾರ ಸಮಿತಿ ಗುರುಕಾರ್ಯರು ಹಾಜಿ ಮೊಹಮ್ಮದ್ ಸಾಗರ್, ಮ್ಯಾನೇಜರ್ ವಕೀಲರು ಹಸನ್ ಕುಂಜಿ, ಅಬ್ದುಲ್ ಸ್ವಾಲಿಕ್ ಗೋಂಕತಕಟ್ಟೆ, ರಹೀಂ ಸಾದಿ ಕತರ್, ಅಬ್ದುಲ್ ರಶೀದ್ ಮಡಂತ್ಯಾರ್ ಸುದ್ದಿ ಕೊಟ್ಟೊಡಿತ್ತೇರು. ಮಲಹರ್ ಅನ್ನುವಂಥ ವಿದ್ಯಾಸಂಸ್ಥೆ ಗಡಿನಾಡು ಹೊಸಂಗಡಿ ಅಲ್ಲಿರುವಂಥದ್ದು. ಅದರ ಸಂಸ್ಥಾಪಕರು ಸಯ್ಯದ್ ಪೊಸೋಟ್ ತಂಗಳು ಅಂತೇಳಿ ಕರ್ನಾಟಕ ಮತ್ತು ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದ ಆಧ್ಯಾತ್ಮಿಕ ನಾಯಕರು, ಅದೇ ಧಾರ್ಮಿಕ ವಿದ್ವಾಂಸರು ಆಗಿದ್ದವರು ಕಾಜಿ ಅಸ್ಸಯ್ಯದ್ ಉಮರುಲ್ ಫಾರೂಕ್ ಅಲ್ ಬುಖಾರಿ ಪೊಸೋಟ್ ತಂಗಳು ಅಂತೇಳಿ. ಅವರ 10ನೇ ಉರೂಸ್ ಅಂದರೆ ಅವರು ನಿಧನರಾಗಿ 10 ವರ್ಷ ತುಂಬುತ್ತಾ ಇದೆ. ಸಂತ ಪುರುಷರ ಮರಣದ ಸ್ಮರಣೆಯನ್ನು ನಾವು ವಾರ್ಷಿಕವಾಗಿ ಉರುಸ್ ಅಂತ ಹೇಳುವ ಹೆಸರಲ್ಲಿ ಕರಿತೀವಿ. ಆ ಪ್ರಕಾರ ಇವತ್ತು 10ನೇ ಉರುಸ್. ಅದೇ ರೀತಿ ಅವರು ಸ್ಥಾಪಿಸಿದಂತಹ ಒಂದು ಉನ್ನತವಾದ ವಿದ್ಯಾಭ್ಯಾಸ ಸಂಸ್ಥೆ ಮಲಹರ್ ಅಂತೇಳಿ, ಅದರ ರಜತ ಮಹೋತ್ಸವ 25ನೇ ವರ್ಷಾಚರಣೆ ಜೂನ್ 19 22 ತನಕ ನಡೀತದೆ. ಜೂನ್ 19 ಗುರುವಾರ ಸಂಜೆ 4:30 ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಅಧ್ಯಕ್ಷ, ಬಹಳ ಪ್ರಭಾವಿ ಆಧ್ಯಾತ್ಮಿಕ ನಾಯಕ ಸಯ್ಯದ್ ಆತಿಕೋಯ್ ತಂಗಳ್ ಕುಂಬೋಲ್ ಅಂತೇಳಿ ಅವರು ಉದ್ಘಾಟನೆ ಮಾಡ್ತಾರೆ. ಕರ್ನಾಟಕ ಸುನ್ನಿ ಉಲಮಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆದಂಥ ಕಾಜಿ ಝೈನುಲ್ ಉಲಮಾ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಅವರ ಅಧ್ಯಕ್ಷತೆ ವಹಿಸ್ತಾರೆ. ಕರ್ನಾಟಕ ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರು, ಅದೇ ರೀತಿ ಮಂಜೇಶ್ವರದ ಶಾಸಕರಾದಂಥ MKM ಅಶ್ರಫ್ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲ್.